ವಿಐಪಿ ಲಾಂಚ್ಗೆ ಸ್ವಾಗತ. ನಾನಂಜು. ಇವತ್ತಿನ ವಿಐಪಿ ಅತಿಥಿಯಾಗಿ ನಮ್ಮ ಜೊತೆ ಇದ್ದಾರೆ ಗುರ್ಮೇಶ್ ಸುರೇಶ್ ಶೆಟ್ಟಿ ಅವರು. ಇವರು ಕಾಪು ಬಿಜೆಪಿಯ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದಾರೆ. ಮೊದಲನೇದಾಗಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರ್ಮೇಶ್ ಸುರೇಶ್ ಶೆಟ್ಟಿ ಅಂದ್ರೂ ಕೂಡಲೇ ನೆನಪಾಗುವುದೇ ಬಹಳ ಒಂದು ಯಶಸ್ವಿ ಉದ್ಯಮಿ ಅಂತ. ಸೊ ಕೃಷಿ ಕುಟುಂಬದ ಹಿನ್ನೆಲೆಯಿಂದ ಬಂದಿದ್ದೀರಿ. ಯಾವ ರೀತಿ ಕೃಷಿಯಿಂದ ಉದ್ಯಮದವರೆಗೆ ಇಷ್ಟರ ಮಟ್ಟಿಗೆ ಯಶಸ್ಸು ಪಡೆಯಲಿಕ್ಕೆ ಸಾಧ್ಯವಾಯಿತು? ನನ್ನ PUC ವಿದ್ಯಾಭ್ಯಾಸ ಮುಗಿದ ನಂತರ ನಾನು ಹೋಗಿ ಸೇರಿರುವಂಥದ್ದು ಬಳ್ಳಾರಿಯಲ್ಲಿ. ನನ್ನ ತಂದೆ ಅಣ್ಣ ಇದ್ದರು. ನಮ್ಮ ಹಿನ್ನೆಲೆ ಹೇಳ್ತೇನೆ. ನಮ್ಮ ತಂದೆಯಲ್ಲಿರ್ತಕ್ಕಂಥ ಎಲ್ಲ ಆಸ್ತಿಗಳು 1975ರಲ್ಲಿ ಭೂ ಮಸೂದೆ ಕಾಯ್ದೆಯಿಂದಾಗಿ ಎಲ್ಲ ಕೈ ತಪ್ಪಿ ಹೋಯಿತು. ಆಗ ಬಹುಶಃ ನಮ್ಮ ಕುಟುಂಬಕ್ಕೆ ಒಂದು ನೆಲೆ ಇಲ್ಲದಾಗ ಆಯಿತು. ಹಾಗಾಗಿ ಬದುಕನ್ನು ಅರಸ್ತಾ ಬಳ್ಳಾರಿ ಹೊರಟವನು ನಾನು. ಅಲ್ಲಿ ಡಿಗ್ರಿ ಮಾಡಿದೆ. ಹೋಟ್ಲು ಉದ್ಯಮ ಸಣ್ಣದಾಗಿ ಕೇವಲ 4 ಟೇಬಲಲ್ಲಿ ಇಟ್ಕೊಂಡು ಒಂದು ಸಣ್ಣ ಹೋಟ್ಲು. ಭಾಳ ಹಂಬಲ್ ಬಿಗಿನಿಂಗ್ ನಂದು. ನನ್ನ ತಂದೆ ಅಣ್ಣ ಇದ್ದರು. ಅಕ್ಕ ತಂಗಿಯನ್ನು ಅಣ್ಣ ತಮ್ಮರಿಗೆ ಕೊಟ್ಟಿರುವಂಥದ್ದು. ಹಾಗಾಗಿ ನಮ್ಮ ದೊಡ್ಡಮ್ಮ ತುಂಬ ಪ್ರೀತಿ ಮಾಡ್ತಿದ್ರು. ಅವ್ರಿಗೆ ಮಕ್ಕಳಿರಲಿಲ್ಲ. ಆ ಕಾರಣಕ್ಕೆ ಹೋಗಿ ಅಲ್ಲಿ ಸೇರಿಕೊಂಡೆ. ಹಾಗೆ ವಿದ್ಯಾಭ್ಯಾಸ ಜೊತೆಗೇ ಈ ವ್ಯವಹಾರವನ್ನು ಹಂತ ಹಂತವಾಗಿ ಮಾಡ್ತಾ ಬಂದೆ. ಅನಂತರದಲ್ಲಿ ಮುಂಬೈಯಲ್ಲಿ ಸ್ವಲ್ಪ ಇದು ಮಾಡಿದೆ. ಮುಂಬೈಯಲ್ಲಿ ನನ್ನ ಮದುವೆ ಆಯಿತು. ಆ ಕಾರಣಕ್ಕೆ ಅಲ್ಲಿ ಸ್ವಲ್ಪ ವ್ಯವಹಾರ ಮಾಡಿದೆ. ನಾವು 3 ಜನ ಅಣ್ಣ ತಮ್ಮಂದಿರು. ಒಬ್ಬ ಬಳ್ಳಾರಿಲಿ ಇರ್ತಾನೆ, ಇನ್ನೊಬ್ಬ ಬಾಂಬೆಲಿ ಇರ್ತಾನೆ, ನಾನು ಎಲ್ಲ ಕಡೆ ಓಡಾಡ್ತಿರ್ತೀನಿ. ಹಾಗೆ ಬೆಂಗಳೂರಲ್ಲಿ ಒಂದು ಸಣ್ಣ ಮಟ್ಟಿನ ವ್ಯವಹಾರ. ಮತ್ತು ನಾವೇನು ಅಗರ್ಭ ಶ್ರೀಮಂತರೇನಲ್ಲ, ಯಶಸ್ವಿ ಉದ್ಯಮ ಏನಂತಲ್ಲ, ಜೀವನಕ್ಕೆ ಒಂದು ಮರ್ಯಾದೆ, ಬದುಕಿಗೆ ಏನು ಬೇಕು ಅಷ್ಟನ್ನು ಭಗವಂತ ಕೊಟ್ಟಿದ್ದಾನೆ. ಒಂದು ಉದ್ಯಮ ಮಾಡಿದ ಮೇಲೆ ಆ ಉದ್ಯಮ ಕೇವಲ ತಮಗಾಗಿ ತೊಡಗಿಸ್ಕೊಳ್ಳಿಲ್ಲ. ಗುರ್ಮೆ ಅಂದ್ರೂ ಕೂಡ ಫಸ್ಟಾಗಿ ನೆನಪಿಗೆ ಬರುವಂಥದ್ದು ಅವರು ಮಾಡಿರುವಂತಹ ಸಮಾಜ ಸೇವೆ. ಸೊ ಒಂದು ಉದ್ಯಮಿಗಳಿಗೆ ಈ ರೀತಿಯಾದಂತಹ ದೃಷ್ಟಿ ಇರಬೇಕು, ಸಮಾಜ ಸೇವೆ ಕೂಡ ಮಾಡಬೇಕು ಅನ್ನುವಂಥದ್ದಕ್ಕೆ ಒಂದು ಒಳ್ಳೆ ಉತ್ತಮ ಉದಾಹರಣೆಯಾಗಿ ನಿಮ್ಮನ್ನು ತಗೊಳ್ತಾರೆ ಪ್ರತಿಯೊಬ್ಬರು ಕೂಡ. ಹೇಗೆ ಸಾಧ್ಯವಾಯಿತು? ಆ್ಯಕ್ಚುಲಿ ಉದ್ಯಮಿಗಳಂದರೆ ಅವರಷ್ಟಕ್ಕೆ ಅವರ ಒಂದು ಬೌಂಡ್ರಿ ಅಥವಾ ಚೌಕಟ್ಟುಗಳನ್ನು ನೋಡ್ಕೊಳ್ಳೋದು. ಬಟ್ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡ್ರಿ ಹೇಗೆ? ನೋಡಿ, ನಾನು ಆಗಲೇ ಹೇಳಿದೆ, ನಾನು ಊರು ಬಿಡುವಾಗ ಕೇವಲ ಒಂದು ಜೊತೆ ಬಟ್ಟೆಯಿಂದ ನಾನು ಊರು ಬಿಟ್ಟಂಥವನು. ನನಗೆ ಬಡತನ ಗೊತ್ತಿದೆ, ಹಸಿವು ಗೊತ್ತಿದೆ, ಹವಾಮಾನ ಗೊತ್ತಿದೆ. ಮತ್ತು ಕೊಡುವಂಥದ್ದು ಭಾಳ ಸುಲಭ, ತಗೊಳ್ಳುವಂಥದ್ದು ಇದೆಲ್ಲ ಭಾಳ ಕಷ್ಟದ ಕೆಲಸ. ನನಗೆ ಆ ಸಂಕಟ ಅರ್ಥ ಆಗ್ತದೆ. ಜನ ಯಾರಾದ್ರು ಬರ್ತಾರಂತಂದರೆ ಅವರ ಮರ್ಯಾದೆಯನ್ನು ಮುಷ್ಟಿಯಲ್ಲಿ ಇಟ್ಕೊಂಡೇ ಬರುವಂಥದ್ದು ಜನ. ಆ ಕಾರಣಕ್ಕಾಗಿ ನಾವು ಆ ಒಂದು ಅವರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಬೇಕು. ನಾನು SLCನಲ್ಲಿ ನನಗೊಂದು 30 ರೂಪಾಯಿ ಫೀಸ್ ಕಟ್ಟಲಿಕ್ಕೆ ಕಷ್ಟ ಆಗಿತ್ತು. ನಾನು ಒಬ್ಬರ ಮನೆಯಲ್ಲಿ 2 ದಿವಸಗೋಸ್ಕರ ಕಾಯ್ದೆ, 30 ರೂಪಾಯಿಗೋಸ್ಕರ. ಹಾಗಾಗಿ ಆ ಸಂಕಟ ನನಗೆ ಅರ್ಥ ಆಗ್ತದೆ. ಆ ಕಾರಣಕ್ಕಾಗಿ ನಾವು ರಾಜಕೀಯಕ್ಕೆ ಬಂದಿರುವಂಥದ್ದು ಭಾಳ ಅಕಸ್ಮಾತ್ತಾಗಿ. ನಮ್ಮ ಊರಿಗೆ ಬರುವಾಗ ಒಂದು 1000 ರೂಪಾಯಿ ಇದ್ದರೆ ಒಂದು 100 ರೂಪಾಯಿ ಜನಕ್ಕೆ ನಾವು ಕೊಡಬೇಕು, ಒಳ್ಳೇದು ಮಾಡಬೇಕು. ನಮ್ಮ ತಾಯಿ ಹೇಳ್ಕೊಟ್ಟಂಥ ಪಾಠ ಇದು. ಏನಾದ್ರು ಮಾಡಬೇಕು ಅಂಥೇಳಿ, ಇಟ್ಸ್ ನಾಟ್ ಪೊಲಿಟಿಕಲಿ ಮೋಟಿವೇಟೆಡ್. ಮಾಡ್ತಾ ಒಂದು ನಮ್ಮ ಅಕ್ಕಪಕ್ಕದಲ್ಲಿ ಸಣ್ಣದಾಗಿ ಪ್ರಾರಂಭ ಮಾಡಿದೆ. ಮಾಡ್ತಾ ಭಗವಂತ ಕೈ ಹಿಡಿದ್ರು. ನಮ್ಮ ಮನಸ್ಸಿದ್ರೆ ಮಾರ್ಗ ಅಂತಾರೆ. ನಮಗೆ ಆ ಒಂದು ಸಂಕಲ್ಪ ಬೇಕು, ಏನಾದರೂ ಒಳ್ಳೇದು ಮಾಡಬೇಕು, ಈ ಸಮಾಜಕ್ಕೆ ಋಣ ತೀರಿಸ್ಬೇಕು ಅಂತಕ್ಕಂಥದ್ದು. ಭಗವಂತ ಕೊಡ್ತಾನಂತ ಹೇಳಿದರೆ ಒಂದು ಸಂಸಾರಕ್ಕೆ ಎಷ್ಟು ಬೇಕೋ ಅದು ಸ್ವಲ್ಪ ಜಾಸ್ತಿ ಕೊಡ್ತಾನೆ ಅಂತೇಳಿ ಅದ್ರ ಹಿಂದೆ ಒಂದು ಉದ್ದೇಶ ಇರ್ತದೆ, ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಈ ರೀತಿಯ ಒಂದು ಸಣ್ಣ ಮಟ್ಟಿನ ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯ ಆಯ್ತು ನನಗೆ. ಈಗ ಉದ್ಯಮಿ ಆದ್ರಿ, ಉದ್ಯಮಿ ನಂತರ ಸಮಾಜ ಸೇವೆಯನ್ನು ಮಾಡಿದ್ರಿ. ಸೊ ಸಮಾಜ ಸೇವೆಯ ನಂತರ ರಾಜಕೀಯಕ್ಕೆ ಬಂದ್ರಿ. ರಾಜಕೀಯದಲ್ಲಿ ಬಹಳಷ್ಟು ಎಡವಟ್ಟುಗಳಾಗಿದೆ, ಹಾಗೆಯೇ ಬಹಳಷ್ಟು ಏಳು ಬೀಳುಗಳನ್ನು ಅನುಭವಿಸಿದ್ದೀರಿ. ಸೊ ರಾಜಕೀಯದಲ್ಲಿ ತಾವು ಬಹುಶಃ ಏಳು ಬೀಳುಗಳನ್ನು ಅನುಭವಿಸುವಾಗ ಎಣಿಸಿ ಕೂಡ ಇರಲಿಲ್ಲ ಏನು ನಾನು ಒಂದು ಹೀಗಾಗುವೆ ಅನ್ನುವಂಥದ್ದು. ಈಗ ಒಂದು ಪ್ರಸ್ತುತ ಸ್ಥಾನದಲ್ಲಿದ್ದೀರಿ. ಸೊ ರಾಜಕೀಯ ಪ್ರವೇಶ ಹೇಗಾಯಿತು? ರಾಜಕೀಯ ಪ್ರವೇಶದಲ್ಲಿ ಇದ್ದಂತಹ ಗೊಂದಲಗಳೇನು ಅನ್ನುವಂಥದ್ದು? ಇಲ್ಲ ನೋಡಿ, ರಾಜಕೀಯಕ್ಕೆ ಬಂದಿರೋದು ಭಾಳ ಆಕಸ್ಮಿಕ. ನನಗೆ ಗೊತ್ತೇ ಇರಲಿಲ್ಲ. ನಾನು ನಿಜವಾಗಿಯೂ ತುಂಬ ಅದನ್ನು ಹೇಟ್ ಮಾಡ್ತಿದ್ದೆ, ರಾಜಕಾರಣವನ್ನು ಮತ್ತು ರಾಜಕೀಯವನ್ನು. ನನಗೆ ಗೊತ್ತಿಲ್ಲದೇ ಬಂದು ಸ್ನೇಹಿತರು ಒತ್ತಾಯ ಮಾಡಿ ಕರ್ಕೊಂಡೋದ್ರು. ಒಳಗೆ ಹೋದ್ಮೇಲೆ ಗೊತ್ತಾಯಿತು ಇಷ್ಟು ಕಷ್ಟ ಇದೆ ಅಂಥೇಳಿ ಗೊತ್ತಾಯಿತು. ಮತ್ತು
ನಾನು ನಂಬಿರುವಂಥದ್ದು ಒಂದು ಧರ್ಮವನ್ನು ಮತ್ತೊಂದು ದೈವವನ್ನು ನಂಬಿರ್ತಕ್ಕಂಥದ್ದು. ಏನಿದ್ರು ಆ ದೈವ ಕೈ ಹಿಡಿದು ನಡೆಸ್ತದೆ ಅಂತೇಳಿ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಬದುಕಲ್ಲಿ ಎಲ್ಲ ಆಸೆಯನ್ನು ಕಳ್ಕೊಂಡು ಬಹಳ ಇನ್ನೇನು ನಾನು ಆಗಲೇ ಹೇಳಿದ್ನಲ್ಲ, ಕೇವಲ ಒಂದು ಜೊತೆ ಬಟ್ಟೆಯಲ್ಲಿ ಬಿಟ್ಟಾಗ ಬಹಳ ನಿರಾಶಾ ಭಾವನೆಯಿಂದ ಊರು ಬಿಟ್ಟವನು ನಾನು. ಭಗವಂತ ಕೈ ಹಿಡಿದ್ರು. ಒಂದು ಸಣ್ಣ ಮೆಲ್ಲ ಮೆಲ್ಲಕ್ಕೆ ನಮ್ಮ ಹೋಟ್ಲ್ ಇಂಡಸ್ಟ್ರಿ ಕೈ ಹಿಡಿತು. ಒಂದು 5-6 ಹೋಟ್ಲು ಮಾಡಿದೆ ಬಳ್ಳಾರಿನಲ್ಲಿ, ಮತ್ತು ಮುಂಬೈಗೆ ಅದನ್ನು ವಿಸ್ತಾರ ಮಾಡಿದೆ. ಹಾಗಾಗಿ ಊರಿಗೆ ಇದೆ ಸ್ವಲ್ಪ ಸಮಾಜ ಸೇವೆ ಮಾಡ್ತಾಯಿದ್ದೆ. ಒಂದು ನಮ್ಮ ISPRL ಅಂತೇಳಿ ಪಾದೂರು ತೈಲಾಗಾರ ಘಟಕ ಅಂತಿದೆ, ಅಲ್ಲಿ ಒಂದು ಸಣ್ಣ ಹೋರಾಟ ಶುರುವಾಯಿತು. ಅದರಲ್ಲಿ ಊರು ಜನ ನನ್ನನ್ನು ತೊಡಗಿಸ್ಕೊಂಡ್ರು. ನಾನು ಬಂದಾಗ ಇಲ್ಲ ನೀವು ಇಲ್ಲ, ನಮ್ಮ ಇಡೀ 2 ಗ್ರಾಮ ಹೋಗುವಂಥ ಪರಿಸ್ಥಿತಿ ಇತ್ತು. ಹಾಗಾಗಿ ಒಂದು ಭಾವನಾತ್ಮಕ ಸಂಬಂಧ ಇವತ್ತಿಗೆ ಏನಾಗಿದೆ, ಬೇರೆ ಕಡೆ ನಾವು ಜಾಗ ತೊಗೊಳ್ತೀವಿ, ಜಾಗ ಮಾರ್ತೀವಿ, ಮನೆ ತೊಗೊಳ್ತೀವಿ, ಮನೆ ಮಾಡ್ತೀವಿ. ಬಟ್ ಇಲ್ಲಿ ಏನಾಗಿದೆ, ತುಳುನಾಡಿನಲ್ಲಿ ನಮಗೆ ಒಂದು ಭಾವನಾತ್ಮಕ ಸಂಬಂಧ ಇರ್ತದೆ. ನಮ್ಮ ಮನೆ ದೈವ, ಮನೆಯ ನಾಗಸ್ಥಾನ, ಮನೆಯ ಮೂಲಸ್ಥಾನ, ಮನೆಯ ದೈವಸ್ಥಾನ ಎಲ್ಲ ಇರ್ತದೆ. ಹಾಗಾಗಿ ಸರ್ಕಾರದವರು ಎಷ್ಟೇ ಪರಿಹಾರ ಕೊಟ್ಟರು ಕೂಡ ಇದಕ್ಕೆ ಪರಿಹಾರ ಕೊಡಲಿಕ್ಕೆ ಆಗೋದಿಲ್ಲ. ನಮಗೆ ಭಾವನಾತ್ಮಕವಾಗಿ ಇರ್ತಕ್ಕಂಥ ಸಂಬಂಧಗಳು ಅದು ಹೋದ್ಮೇಲೆ ನಾವು ಊರಿಗೆ ಬರೋ ಅವಶ್ಯಕತೆ ಏನಿದೆ. ಆ ದೃಷ್ಟಿಯಲ್ಲಿ ನಾವು ಒಂದು ಹೋರಾಟವನ್ನು ಕೈಗೊಂಡು ಭಾಳ ಸಕ್ಸಸ್ ಆಯ್ತದು. ಬಹುಶಃ 8-9 ಸಾವಿರ ಜನ ಸೇರಿರ್ತಕ್ಕಂಥದ್ದು ಉಡುಪಿಯ ಇತಿಹಾಸದಲ್ಲಿ ಪ್ರಥಮವಾಗಿ ಆ ಥರದ ಒಂದು ದೊಡ್ಡ ಹೋರಾಟ ಅಂತ ಹೇಳ್ತಾರೆ. ಸದಾನಂದಗೌಡರು ಅವಾಗಿದ್ದರು, ಅವರು ಸ್ಪಂದನೆ ಮಾಡಿದರು. ನಮಗೆ ಮುಖ್ಯಮಂತ್ರಿ ಆಗಿದ್ದರು. ಅವ್ರನ್ನ ಬೆಳಿಗ್ಗೆ ಒಂದು ಡೆಲಿಗೇಷನ್ ಹೋದ್ವಿ. ಅವರು ಅವತ್ತೇ ಫೋನ್ ಮಾಡಿದರು, ಇಲ್ಲ ನಾವು ಅದನ್ನು ಇಷ್ಟ ಮಿನಿಮೈಸಲ್ಲಿ ಎಷ್ಟು ಕಮ್ಮಿ ಜಾಗ ಕಳ್ಕೊಳ್ಳಿಕ್ಕೆ ಆಗ್ತದೆ ಅಷ್ಟು ಜನ, ನೀವು ಗಾಬರಿ ಆಗೋ ಅವಶ್ಯಕತೆ ಇಲ್ಲ, ನಾನು ಇರೋ ಕಾರಣಕ್ಕೋಸ್ಕರ ನೀವು ಅದು ಗಾಬರಿ ಆಗೋ ಅವಶ್ಯಕತೆ ಇಲ್ಲ, ನೀವು ಬನ್ನಿ ಅಂತೇಳಿ ನಾವು ಒಂದು ಡೆಲಿಗೇಷನ್ ಹೋದ್ವಿ. ನಾವು ಅಲ್ಲಿಗೆ ಡೆಲಿಗೇಷನ್ ಹೋದಾಗ ಅಲ್ಲಿ ಅವರು ರೆವಿನ್ಯೂ ಪ್ರಿನ್ಸಿಪಲ್ ಸೆಕ್ರೆಟರೀಸ್ ಅವ್ರನ್ನೆಲ್ಲ ಕರೆದು, ಇಲ್ಲ ಇದನ್ನು ಈ 400 ಎಕರೆಗೆ ನೀವು ಸ್ಟಾಪ್ ಮಾಡಬೇಕು, ಫರ್ದರ್ ಎಕ್ಸ್ಟೆಂಡ್ ಮಾಡಬಾರ್ದು ಅಂತೇಳಿ ಇದು ಮಾಡಿದ್ರು. ಸೊ ಇದೆಲ್ಲ ಏನಾಯಿತು, ಆ ಹೋರಾಟದಿಂದ ಸಾಧ್ಯ ಆಯಿತು. ಸೊ ಬಹುಶಃ ಜನ ಆಗ ನಮ್ಮಲ್ಲಿರ್ತಕ್ಕಂಥ ಸಣ್ಣ ನಾಯಕತ್ವ ಗುಣ ಗುರುತಿಸಿದ್ರು ಅಂತ ನಾನು ಹೇಳ್ಬೋದು. ಇದು ನೋಡಿ ಒಂದು ಹೋಗಿ ಹೇಗೆ ಒಂದಕ್ಕೊಂದು ಲಿಂಕ್ ಆಗ್ತದೆ. ಆಗ ಸ್ವಲ್ಪ ರಾಜಕೀಯಕ್ಕೆ ಬರಬೇಕಂತಕ್ಕಂಥ ಒತ್ತಡ ಭಾಳ ಪ್ರಬಲವಾಗಿ ಬಂತು. ನಮ್ಮ ಊರು ಜನರಿಂದ, ನಮ್ಮ ಸ್ನೇಹಿತರಿಂದ ಬಂತು. ಹಾಗಾಗಿ ನನಗೆ ಗೊತ್ತಿಲ್ಲದೇ ನಾನು ರಾಜಕೀಯದ ಪಡಿಸಲೇ ಕಾಲಿಡುವಂಥ ಪರಿಸ್ಥಿತಿ ಬಂತು ನನಗೆ. ಬಹಳಷ್ಟು ಜನರಿಗೆ ಮಾದರಿಯಾಗಿದ್ದೀರಿ. ಕೇವಲ ಉದ್ಯಮಿಯಷ್ಟೇ ಅಲ್ಲ, ಹೈನುಗಾರಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರೆ. ಬಹುಶಃ ಈಗಿನ ಯುವ ಜನತೆ ಹೈನುಗಾರಿಕೆ, ಕೃಷಿಯನ್ನು ಹಿಂದೇಟು ಹಾಕ್ತಾ ಇದೆ ಮಾಡಲಿಕ್ಕೋಸ್ಕರ. ಆದರೆ ಇಷ್ಟೊಂದು ಬ್ಯುಸಿ ಶೆಡ್ಯೂಲ್ನಲ್ಲೂ ಕೂಡ ಹೈನುಗಾರಿಕೆಯನ್ನು ಮಾಡ್ತಾ ಇದ್ದೀರಿ. ಬಹಳಷ್ಟು ಬಾರಿ ತಾವು ಕೂಡ ಹೇಳಿದ್ದೀರಿ, ತಾಯಿ ನನಗೆ ಪ್ರೇರಣೆ ಅನ್ನುವಂಥದ್ದು. ಏನು ಹೇಳ್ತೀರಾ ಇದಕ್ಕೆ? ಇಲ್ಲ, ನಾನು ತುಂಬ ಹುಡುಗರು ನೋಡಿದ್ದೀನಿ. ಇವತ್ತಿಗೂ ನಮ್ಮ ಮನೆ ಹತ್ರ ಬರ್ತಾರೆ, ಡಿಗ್ರಿ ಆಗಿ ಡಬಲ್ ಡಿಗ್ರಿ ಆಗಿ ಬರ್ತಾರೆ. ಕೊನೆಗೆ ಬೆಂಗಳೂರು ಹೋದಾಗ ಅಲ್ಲಿ ನೋಡ್ತೀನಿ 8,000-10,000 ರೂಪಾಯಿಗೆ BE ಮಾಡಿದವರು ಕಾಲ್ ಸೆಂಟ್ರಲ್ಲೆಲ್ಲ ಕೆಲಸ ಮಾಡ್ತಾರೆ. ಹಾಗಾಗಿ ನನ್ನ ತಾಯಿಯ ಒಂದು ಆಸೆ ಇತ್ತು, ಒಂದಷ್ಟು ಹಸು ಸಾಕಬೇಕು, ಹೈನುಗಾರಿಕೆ ಮಾಡಬೇಕು ಅನ್ನೋ ಆಸೆ ಮೂಲತಃ ಅವರಲ್ಲಿತ್ತು. ಮತ್ತು ನನಗೊಂದು ಆಸೆ ಏನಿತ್ತು, ನಾವು ಅದಕ್ಕೆ ಒಂದು ದಾರಿ ತೋರಿಸ್ಬೇಕು ಈ ಯುವ ಜನರಿಗೆ. ಇವತ್ತು ನಮ್ಮ ಕೈ ತಪ್ಪಿ ಹೋಗ್ತಾ ಇದ್ದೇವೆ. ನಮ್ಮಲ್ಲಿ ಭೂಮಿ ಇದೆ, ಅದನ್ನು ಉಳುಮೆ ಮಾಡೋರಿಲ್ಲ. ಸೊ ಒಂದು ಹೈನುಗಾರಿಕೆ, ಮತ್ತೊಂದು ಈ ಕೃಷಿ, ಅನಂತರದಲ್ಲಿ ಬೇಸಾಯ, ಮತ್ತು ಈ ನಿಮ್ಮ ಕೋಳಿ ಸಾಕಾಣಿಕೆ, ಇದನ್ನೆಲ್ಲ ಮಾಡಿದರೆ ಖಂಡಿತ ಉಜ್ವಲ ಭವಿಷ್ಯ ಇದೆ. ನಾನು ನಿಮ್ಗೆ ಹೇಳ್ತೇನೆ, ಮುಂದೆ ಬರತಕ್ಕಂಥ ದಿವಸಗಳು ಬಹುಶಃ ಇದರ ಮೇಲೆ ನಾವು ಡಿಪೆಂಡ್ ಆಗ್ತಕ್ಕಂಥ ದಿವಸಗಳು. ನಾನು ಒತ್ತಿ ಹೇಳುವಂಥದ್ದು, ನಾನು ಈಗ ತುಂಬ ಜನರಿಗೆ ನಾನು ಮಾಡಿರುವಂಥದ್ದು ಒಂದಷ್ಟು ಯೋಜನೆಗೆ ಪ್ರೇರಣೆ ಆಗಬೇಕಿದೆಲ್ಲ. ಜಾಸ್ತಿ ಬೇಡ. ಈಗ ನಾವೊಂದು 30-35-40 ಸಣ್ಣದು ದುಡ್ಡೆಲ್ಲ ಸರಿ, ಒಂದು 40 ಹಸು ಇದೆ ನಮ್ಮ ಹತ್ರ. ಆದರೆ ಅಷ್ಟು ಬೇಡ, ಒಂದು 5 ಇದಿದ್ರೆ ಅಟ್ಲೀಸ್ಟ್ ಕಷ್ಟಪಟ್ಟರೆ ಅವರ ಮನೆ ಇದಕ್ಕೆ ಆಗ್ತದೆ, ಗೊಬ್ಬರ ಸಿಗ್ತದೆ. ಇವತ್ತು ನಮ್ಮ ಸ್ನೇಹಿತರೊಬ್ಬರು ಜಿಂದಾಲಲ್ಲಿ 1 ಲಕ್ಷ ರೂಪಾಯಿ ಸ್ಯಾಲ್ರಿ ಇತ್ತು ಅವರಿಗೆ. ಅವರು BE ಮಾಡಿ ಅಲ್ಲಿ ಕೆಲಸ ಮಾಡ್ತಿದ್ರು. ಗದಗಲ್ಲಿ ನಿಮ್ಮ ಕೇವಲ ಗೀರ್ ಅಂತ ಒಂದು ತಳಿ ಬರ್ತಾಯಿದೆ, ಭಾಳ ಒಳ್ಳೆಯ ತಳಿ. ಅದರ ತುಪ್ಪಕ್ಕೆ ಸುಮಾರು ಲೀಟ್ರಿಗೆ 1,500-2,000 ರೂಪಾಯಿ ಅದಕ್ಕೆ ರೇಟ್ ಇದೆ. ಅದಕ್ಕೆ ಜನ ಇದನ್ನೆಲ್ಲ ಸ್ವಲ್ಪ ತಿಳ್ಕೊಂಡು ಮಾಡಿದರೆ ಬಹುಶಃ ನಾವು ಅವ್ರ ಮನೆ ಬಾಗಿಲು ಕಾಯೋ ಅವಶ್ಯಕತೆ ಬರೋದಿಲ್ಲ. ನಾನು ಜನರಿಗೆ ಹೇಳಲಿಕ್ಕೆ ಹೊರಟಿದ್ದೀನಿ. ನಾನು ಯುವ ಜನರಿಗೆ ಇದನ್ನು ಹೇಳಲಿಕ್ಕೆ ಹೊರಟಿದ್ದೀನಿ. ರೀಸೆಂಟ್ಲಿ ಆಗಿ ನಿಮ್ಮ ತಾಯಿ ತೀರ್ಕೊಂಡ್ರು. ಬಹಳಷ್ಟು ಅಟ್ಯಾಚ್ಮೆಂಟ್ ಇತ್ತು ಗುರ್ಮೆಯವರು ಹಾಗೂ ತಾಯಿಯವರಿಗೆ, ಭಾವನಾತ್ಮಕ ಸಂಬಂಧ ಇತ್ತು. ಸೊ ಈ ಬಾರಿ ಚುನಾವಣೆ ಅನ್ನುವಂಥದ್ದು ಬಂದಿದೆ. ಬಹುಶಃ ಈ ಹಿಂದೆ ಕೂಡ ನಿಮಗೆ ತಾಯಿ ಬೆನ್ನೆಲುಬಾಗಿ ಇದ್ರು ಅಂತ ಅನಿಸುತ್ತೆ.
ನೋಡಿ, ನಮಗೆ ತಂದೆ ಮತ್ತು ತಾಯಿ ಎರಡೂ ಅವರೇ ಆಗಿದ್ದರು. ತುಂಬ ಕಷ್ಟಪಟ್ಟಿದ್ದಾರೆ. ಬಹುಶಃ ಒಂದು ತಾಯಿ ಕೊಡುವಂಥ ಮಮಕಾರವನ್ನು 10 ಹೆಂಡತಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ತಾಯಿನೇ. ಇದು ಅರ್ಥ ಆಗಬೇಕು ನಮಗೆ. ಆಮೇಲೆ ನಾನು ತುಂಬ ಕಡೆ ಭಾಷಣ ಮಾಡಿದ್ದೇನೆ, ಸಾವು ಘೋರ, ಸಾಯುವವರಿಗೆಲ್ಲ, ಅದು ನೋಡ್ತಾ ಬದುಕುವವರಿಗೆ ಅಂತೇಳಿ. ಅದು ನಮಗೀಗ ಅರ್ಥ ಆಗ್ತದೆ. ನಡ್ಕೊಂತ ಮೊದಲನೇ ದಿವಸ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ, ಮಾರನೇ ದಿವಸ ಅವ್ರ ಹೆಣ ಬಂತು. ಹಾಗಾಗಿ ಗಟ್ಟಿದ್ರು. 75 ವರ್ಷ ಆಗಿತ್ತು ಅವರಿಗೆ. ಮತ್ತು ನಮ್ಮ ಎಲ್ಲ ಕಾರ್ಯಗಳಿಗೂ ಕೂಡ ಮೂಲ ಪ್ರೇರಣೆ ಅವರೇ. ಅದೇನೋ ಬಹುಶಃ 1 ವಾರದಿಂದ ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅಲ್ಲಿ ಹೋಗಿ ಹೇಳಿದ್ದಾರೆ. ನನಗೆ ಗೊತ್ತಿಲ್ಲ, ಮೊನ್ನೆ ಕೊನೆ ಅವರ ವೈಕುಂಠ ಸಮಾರಾಧನೆ ಮಾಡುವಾಗ ಅಲ್ಲಿ ಎಲ್ಲೂರಲ್ಲಿ ಕಳತೂರಲ್ಲಿ ಭಟ್ರು ಹೇಳ್ತಾಯಿದ್ರು, 1 ವಾರ ಮುಂಚೆ ಬಂದು ನಿಮ್ಮ ಹೆಸರಲ್ಲಿ ಅವರು ಇಲ್ಲಿ ಪೂಜೆ ಮಾಡಿಸಿದ್ದಾರೆ, ನನ್ನ ಮಗ ಒಳ್ಳೆಯವನು, ಏನೋ ಸಂಕಲ್ಪ ಮಾಡಿದ್ದಾನೆ, ಅವನ ಸಂಕಲ್ಪ ಈಡೋರಾಗ ಒಂದು ಪೂಜೆ ಮಾಡಿ ಅಂತ ಹೇಳಿದ್ದಾರೆ. ಹಾಗಾಗಿ ನನ್ನ ಎಲ್ಲ ಕೆಲಸಗಳಿಗೂ ಕೂಡ ಪ್ರೇರಣೆ ಅವರೇ ಅಂತ ನಾನು ಭಾವಿಸಿದ್ದೇನೆ. ತಾವೊಂದು ರಾಜಕೀಯಕ್ಕೆ ಬಂದ್ರಿ. ಬಹಳಷ್ಟು ಜನರು ಯಾವುದಾದ್ರೂ ಒಂದು ಸಾಧನೆ ಅಥವಾ ಯಾವುದಾದ್ರೂ ಒಂದು ಹೊಸ ಕ್ಷೇತ್ರಕ್ಕೆ ಇಳಿಯುವಾಗ ಹಿಂದಿನಿಂದ ಮಾತಾಡುವಂಥದ್ದು ಅಥವಾ ಹೀಯಾಳಿಸುವಂತಹದ್ದು ನಡೀತದೆ. ನಿಮ್ಮ ಜೀವನದಲ್ಲಿ ಹೀಗೇನಾದರೂ ನಡೆದಿದೆಯಾ? ಇಲ್ಲ. ನೋಡಿ, ಏನಾಗಿದೆ ದುರಂತ ಅಂತಂದರೆ, ರಾಜಕಾರಣ ಮತ್ತು ರಾಜಕಾರಣಿ ಎರಡೂ ಕೂಡ ಅಪಹಾಸ್ಯಕ್ಕೆ ಗುರಿಯಾಗುವಂಥ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಬಹುಶಃ ಎಲ್ಲೋ ಒಂದು ಕಡೆ ಒಂದು ಬೆಳ್ಳಿಗೆರೆ ಹಾಗೆ ಇವತ್ತು ಇಲ್ಲಿ ವೇದಿಕೆ ಬಂದ ಮೇಲೆ ಪಕ್ಷದ ವಿಚಾರ ಮಾತಾಡಬಾರ್ದು. ಆದರೂ ಒಂದು ಹೇಳ್ತೇನೆ, ಇವತ್ತು ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿಯವರು ಮಾಡ್ತಕ್ಕಂಥ ಕೆಲಸಗಳು ಇಷ್ಟರವರೆಗೆ ಒಂದೇ ಒಂದು ಭ್ರಷ್ಟಾಚಾರದ ಹಗರಣ ಇಲ್ಲ. ಮತ್ತು 24 ಗಂಟೆ ಕೆಲಸ ಮಾಡ್ತಕ್ಕಂಥದ್ದು. ಈಗ ನಾನು BJPಗೆ ಇಲ್ಲಿ ಕೆಲಸ ಮಾಡುವಾಗ ಈ ರಾಷ್ಟ್ರದ ಬಗ್ಗೆ ಇರತಕ್ಕಂಥ ಕಳಕಳಿ ಮತ್ತು ಅಲ್ಲಿ ಇರತಕ್ಕಂಥ ಸಂಘದ ಹಿರಿಯರು ಅವರಿಗೆ ಪ್ರಚಾರಕರು ಅಂತ ಹೇಳ್ತಾರೆ. ಕೇವಲ ಒಂದು ಕೈಚೀಲ ಹಾಕ್ಕೊಂಡು ಅದರಲ್ಲಿ 1-2 ಪ್ಯಾಕೆಟ್ ಬಿಸ್ಕಿಟ್ ಹಾಕ್ಕೊಂಡು ತನ್ನ ಇಡೀ ಬದುಕನ್ನು ಈ ರಾಷ್ಟ್ರಕ್ಕೆ ಸಮರ್ಪಣೆ ಮಾಡಿ, ಹಾಗಾಗಿ ರಾಜಕಾರಣದಲ್ಲಿ ಈ ಒಳ್ಳೆದನ್ನು ನೋಡಬೇಕಲ್ಲ, ಈ ದೇಶಕ್ಕೆ ಏನಾದರೂ ಒಂದು ಸಿಗಬೇಕಲ್ಲ, ಒಂದು ಮಾರ್ಗದರ್ಶನ ಸಿಗಬೇಕಲ್ಲ. ಹಾಗಾಗಿ ನಾವು ಒಳ್ಳೇದು ಮಾಡ್ಬೋದು ಅನ್ನೋತಕ್ಕಂಥ ನಂಬಿಕೆ ನಮಗೆ ಬೇಕಲ್ಲ. ಮತ್ತು ಪ್ರಾಮಾಣಿಕರಿಗೆ ರಾಜಕೀಯದಲ್ಲಿ ಖಂಡಿತ ಒಂದಲ್ಲ ಒಂದು ಬೆಲೆ ಬರ್ತದೆ, ಬೆಲೆ ಇದೆ ಕೂಡ. ನಮ್ಮ ಸಂಕಲ್ಪ ಚೆನ್ನಾಗಿರಬೇಕು. ನಮಗೆ ರಾಜಕೀಯದಲ್ಲಿ ನಾನು ಅಂದ್ಕೊಂಡಿರುವಂಥದ್ದು, ನಮಗೆ ಭಗವಂತ ಬದುಕಲಿಕ್ಕೆ ಒಂದಷ್ಟು ದಾರಿ ಮಾಡಿ ಕೊಟ್ಟಿದ್ದಾನೆ. ಇದಕ್ಕೆ ಈ ರಾಜಕೀಯ ಬಂದು ನಮಗೆ ಏನೂ ಆಗಬೇಕಾಗಿಲ್ಲ. ಅದು ನಮ್ಮ ಬದುಕಿಗೆ ಒಂದು ದಾರಿ ಆಗಬಾರ್ದು. ನಾವು ಮಾಡಿ ಏನಾದರೂ ಭಗವಂತ ಅವಕಾಶ ಕೊಟ್ಟರೆ, ಹಿರಿಯರ ಅವಕಾಶ ಕೊಟ್ಟರೆ ಒಂದು ಸಮಾಜ ಕಣ್ಣೀರು ಒರೆಸ್ಬೋದಲ್ಲ. ಆ ಪ್ರಾಮಾಣಿಕತೆ ನಮ್ಮಲ್ಲಿದ್ದರೆ ಈಗ ಅನ್ನಿಸ್ತಾ ಇದೆ, ಖಂಡಿತ ರಾಜಕಾರಣ ಯಾಕೆ ಬೇಡ. ನಮ್ಮ ಮನಸ್ಸು ಗಟ್ಟಿ ಇರಬೇಕು, ನಮ್ಮ ಸಂಕಲ್ಪ ಗಟ್ಟಿ ಇರಬೇಕು. ಇನ್ನಷ್ಟು ಚರ್ಚೆಗಳನ್ನು ಮಾಡೋಣ ಒಂದು ಪುಟ್ಟ ವಿರಾಮದ ನಂತರ. AP ಲಾಂಚ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಅತಿಥಿಯಾಗಿ ನಮ್ಮ ಜೊತೆ ಇದ್ದಾರೆ ಗುರ್ಮೆ ಸುರೇಶ್ ಶೆಟ್ಟಿ ಅವರು. ಗುರ್ಮೆ ಅವರೇ, ತಾವು BJP ಟಿಕೆಟ್ನ ಆಕಾಂಕ್ಷಿ ಅನ್ನುವಂಥದ್ದು ಬಹಳಷ್ಟು ಕಡೆ ಕೇಳ್ತಾ ಇದೆ. ಗುರ್ಮೆ ಅವರಿಗೆ 80% ಟಿಕೆಟ್ ಪಕ್ಕ ಆಗ್ತಾ ಇದೆ ಅನ್ನುವಂಥದ್ದು ಏನು ಹೇಳ್ತೀರಾ? ಇಲ್ಲ, ನಾನು ಕೇಳೋದಕ್ಕಿಂತಲೂ ನಾನು ಯಾವಾಗಲೂ ಹೇಳುವಂಥದ್ದು, ಪಕ್ಷದ ಕಾರ್ಯಕರ್ತರ ಅಭಿಪ್ರಾಯ ಕೇಳಿ, ಹಿರಿಯರ ಅಭಿಪ್ರಾಯ ಕೇಳಿ, ಸಾರ್ವಜನಿಕ ಅಭಿಪ್ರಾಯ ಕೇಳಿ. ನಮ್ಮ ಬಗ್ಗೆ ಒಲವಿದ್ದರೆ ಮಾತ್ರ ನಮಗೆ ಪಕ್ಷದ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದನ್ನು ಡೇ 1 ಭಾಳ ಸ್ಪಷ್ಟವಾಗಿ ಹೇಳ್ತಾ ಬಂದಿದ್ದೇನೆ. ಮೊದಲು ನಾವು ಹೋಗೋ ದಾರಿ ಸರಿ ಇದೆ, ನಮಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಮತ್ತು ನಮ್ಮಲ್ಲಿ ಒಂದು ಅಪಾರವಾದಂಥ ಕಾರ್ಯಕರ್ತರ ಪಡೆ ಇದೆ. ತುಂಬ ಪ್ರಾಮಾಣಿಕವಾಗಿ ಒಪ್ಪಿಸ್ಕೊಳ್ತಾರೆ ಪಾಪ.
ಗೆಲ್ಲಿಸುವವರೆಗೆ ಜೈಕಾರ ಹಾಕುವವರೆಗೆ ನಮ್ಮ ಮನೆ ಬಾಗಿಲವರೆ ಬಿಡ್ತಾರೆ, ಮನೆ ಬಾಗಿಲು ಹೋದ್ಮೇಲೆ ಅವ್ರ ಕೆಲಸಕ್ಕೆ ಹೋಗ್ತಾರೆ. ಇದು ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಏನು ಭಾರತೀಯ ಜನತಾ ಪಕ್ಷದ ಬಗ್ಗೆ ನಾವು ಹೇಳ್ತೀವಲ್ಲ, ಇದು ಈ ಪಕ್ಷದ ವಿಶೇಷ. ಹಾಗಾಗಿ ಈ ಕಾರ್ಯಕರ್ತರ ಒಲವು ತುಂಬ ಜನ ಹೇಳಿರುವಂಥದ್ದು, ಏನಾದರೂ ಮಾಡಿ ಈ ಸಲ ನೀವು ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಅವರು ಹೇಳುವಂಥದ್ದು. ಹಾಗಾಗಿ ಜನ ಒಪ್ಪಿದರೆ, ಕಾರ್ಯಕರ್ತರು ಒಪ್ಪಿದರೆ, ಅವಕಾಶ ಕೊಟ್ಟರೆ ಖಂಡಿತ ಸ್ಪರ್ಧೆ ಮಾಡಲಿಕ್ಕೆ ಒಂದಷ್ಟು ತುಂಬ ಆಸೆಯನ್ನು ಇಟ್ಕೊಂಡಿದ್ದೀನಿ ನಾನು. ಹಾಗಂತೇಳಿ ಅಧಿಕಾರ ಒಂದೇ ಅಂತಲ್ಲ, ಅದನ್ನು ಮೀರಿ ಒಂದಷ್ಟು ಈಗ ಬೇಕಾಗ್ತದೆ ಒಂದಷ್ಟು ಅಧಿಕಾರ ಇದ್ದರೆ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜ ಸೇವೆಯನ್ನು ಮಾಡ್ಬೋದು. ಈಗ ನಾನು ಮಾಡ್ತಕ್ಕಂಥ ಸೀಮಿತ ರೀತಿಯಲ್ಲಿ ಭಗವಂತ ನಮಗೇನು ಕೊಟ್ಟಿದ್ದಾನೆ ಅದರಲ್ಲಿ ಒಂದಷ್ಟು ಸೇವೆ ಮಾಡ್ತಕ್ಕಂಥದ್ದು, ಮತ್ತೊಂದಷ್ಟು ಯುವ ಜನರ ಸಂಘಟನೆ ಮಾಡ್ತಕ್ಕಂಥದ್ದು, ಒಳ್ಳೆಯ ಕೆಲಸ ಇಲ್ಲಿದೆ ಅಲ್ಲಿ ಹೋಗಿ ಒಂದು ಸ್ವಲ್ಪ ನಮ್ಮ ಕೈ ಜೋಡಿಸುವಂಥದ್ದು ಮಾಡ್ತಾಯಿದ್ದೀನಿ. ದೊಡ್ಡ ಮಟ್ಟದಲ್ಲಿ ಅಂತಲ್ಲ, ನನ್ನ ಒಂದು ಇತಿಮಿತಿಯಲ್ಲಿ ನಾನು ಮಾಡ್ತಕ್ಕಂಥ ನನ್ನ ಕೆಲಸ ನಾನು ಮಾಡ್ತಾ ಬಂದಿದ್ದೀನಿ ನಾನು. ಹಾಗಾಗಿ ಇದೊಂದು ಇನ್ಸ್ಟ್ರೂಮೆಂಟ್ ಆಗ್ತದೆ. ಈ ರಾಜಕಾರಣ ಮತ್ತು ಅಧಿಕಾರ ಅಂತಕ್ಕಂಥದ್ದು ನಿಮಗೆ ಮನಸ್ಸಲ್ಲಿ ನಿಮ್ಮ ಪ್ರಾಮಾಣಿಕ ಸಂಕಲ್ಪ ಇದ್ದರೆ ಖಂಡಿತ ನೀವು ಈ ಸಮಾಜ ಋಣವನ್ನು ಹೆಚ್ಚಿನ ರೀತಿಯಲ್ಲಿ ತೀರಿಸುವಂಥ ಕೆಲಸವನ್ನು ನೀವು ಮಾಡ್ಬೋದು. ಮುಂದೆ ತಾವು MLA ಆದರೆ ಕಾಪು ಕ್ಷೇತ್ರದ ಜನರಿಗೆ ಯಾವ ರೀತಿಯಾದಂತಹ ಕೊಡುಗೆಯನ್ನು ನೀಡ್ತೀರಿ? ಇಲ್ಲ, ಕಾಪು ಕ್ಷೇತ್ರದ ಜನರಿಗೆ ಅಂತ ಹೇಳಿದರೆ ಈಗ ಬೇಕಾದಷ್ಟು ಅವಕಾಶ ಇದೆ, ಅವಕಾಶ ಇದೆ. ಅದರಲ್ಲಿ ವಿಶೇಷವಾಗಿ ಕೂಡ ನಮ್ಮ ಜನ ಭಾಳ ಬುದ್ಧಿವಂತರು. ಅವರಿಗೆ ಗೊತ್ತಿದೆ ಯಾವ ಸವಲತ್ತುಗಳು ಸರ್ಕಾರದಿಂದ ಸಿಗ್ತದೆ. ನೀವು ಲೇಜಿ ಆಗಬಾರ್ದು. ಹಾಗಾಗಿ ಸರ್ಕಾರದ ಸಿಗ್ತಕ್ಕಂಥ ಸವಲತ್ತುಗಳು ಇವತ್ತು ರಸ್ತೆ ಇರ್ಬೋದು, ನೀರು ಇರ್ಬೋದು, ದೀಪದ ವ್ಯವಸ್ಥೆ ಇರ್ಬೋದು, ಬೇರೆ ಬೇರೆ ಸರ್ಕಾರದ ಸವಲತ್ತುಗಳು ಇರ್ಬೋದು. ಒಬ್ಬ ಶಾಸಕನಾಗಿ ಹೇಳೋದಕ್ಕೂ ಒಬ್ಬ ಆರ್ಡಿನರಿ ವ್ಯಕ್ತಿಯಾಗಿ ಹೇಳೋದಕ್ಕೂ ಭಾಳ ವ್ಯತ್ಯಾಸ ಇರ್ತದೆ. ಆ ರೀತಿಯಲ್ಲಿ ನಾನು ಹೇಗೆ ಒಂದು ತಾಯಿ ಮಗುವಿನ ಪಾಲನೆ ಪೋಷಣೆ ಮಾಡ್ತಾಳೋ, ಈ ಕ್ಷೇತ್ರವನ್ನು ಆ ರೀತಿ ಪಾಲನೆ ಪೋಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಪಾರ್ಟಿ ಫಂಡನ್ನು ಗುರ್ಮಿ ಅವರು ತಗೊಳ್ಳೋದೇ ಇಲ್ಲ. ಅಲ್ಲ, ನಾವು ಮೊದಲಿಂದ ಅಷ್ಟೇ ಯಾವುದೇ ರೀತಿಯ ಒಬ್ಬರ ಋಣ ನಮ್ಮ ಮೇಲೆ ಇರಬಾರ್ದು ಅಂತೇಳಿ ನಾನು ಮೊದಲಿಂದ ನಾನು ಭಾವಿಸ್ಕೊಂಡು ಬಂದಿರತಕ್ಕಂಥವ್ನು. ನಾನು ಅದು ಯಾವ ನಿರೀಕ್ಷೆ ಕೂಡ ನಾನು ಮಾಡ್ತಾಯಿಲ್ಲ, ಯಾರದಿಂದಲೂ ನಿರೀಕ್ಷೆ ಮಾಡ್ತಾಯಿಲ್ಲ. ನನ್ನ ಇತಿಮಿತಿಯಲ್ಲಿ ಏನಿದೆಯೋ ಇದರಲ್ಲೇ ಮಾಡಬೇಕು ಅಂತೇಳಿ ನಾನು ಯೋಚನೆ ಮಾಡಿರ್ತಕ್ಕಂಥವ್ನು. ಒಂದು ಋಣ ಆಗ್ತಾವಲ್ಲ ಜನರ ಹತ್ರ ತೊಗೊಂಡ್ರೆ, ಪಾರ್ಟಿನ ತೊಗೊಂಡ್ರೆ ನಾವು ಕೊಡಬೇಕು. ನಾವು ತೊಗೊಳ್ಳೋಂಥ ಸ್ಥಿತಿಗೆ ನಮ್ಮನ್ನು ತಂದ್ಕೋಬಾರ್ದು ಅಂತ ಒಂದು ಭಾವಿಸ್ಕೊಂಡು ನನ್ನ ಜೀವನದಲ್ಲಿ 55 ವರ್ಷ ಆಯಿತು. ಹಾಗೆ ಬದುಕಿದ್ದೀನಿ ಕೂಡ. ಬದುಕಬೇಕು ಅಂತೇಳಿ ಸಂಕಲ್ಪ ಮಾಡಿದ್ದೀನಿ. ದಯವಿಟ್ಟು ಏನಾಗುತ್ತೆ ನೋಡಬೇಕು. ಉದ್ಯಮಿ ಹಾಗೂ ರಾಜಕೀಯದಲ್ಲಿರುವವರು, ರಾಜಕಾರಣಿಗಳು ಅಂದರೆ ತಕ್ಷಣ ಜನಸಾಮಾನ್ಯರಿಗೆ ನೆನಪಾಗೋದು ಬ್ಲ್ಯಾಕ್ ಮನಿ, ಹಗರಣ ಅನ್ನುವಂಥದ್ದು. ಆದರೆ ಗುರ್ಮಿ ಅವರು ಇದಕ್ಕಿಂತ ಬಹಳ ದೂರ ಇದ್ದಾರೆ. ನೀಟಾಗಿ ಟ್ಯಾಕ್ಸ್ ಕಟ್ತಾರೆ. ಬ್ಲ್ಯಾಕ್ ಮನಿ ಅನ್ನುವಂಥದ್ದು ಗುರ್ಮಿ ಅವರಲ್ಲಿ ಇಲ್ಲ. ಇನ್ನೂವರೆಗೆ ಒಂದು ಹಗರಣಗಳು ಕೂಡ ಗುರ್ಮಿ ಅವರ ಮೇಲೆ ಇಲ್ಲ, ಆರೋಪಗಳು ಕೂಡ ಇಲ್ಲ. ನೋಡಿ, ನೀವು ಡೇ ಒನ್ನಿಂದಲೂ ನೀವು ಆ ಸಂಕಲ್ಪವನ್ನು ಮಾಡಬೇಕು. ನೀವು ಸರ್ಕಾರಕ್ಕೆ ಮೋಸ ಮಾಡಬಾರ್ದು, ಜನರಿಗೆ ಮೋಸ ಮಾಡಬಾರ್ದು ಅಂತಕ್ಕಂಥ ಮನೋಭಾವ ನಿಮ್ಮಲ್ಲಿ ಯಾವ ಉಂಟಾಗ್ತದೋ, ಯಾವ ಹಗರಣಗಳಲ್ಲಿ ನೀವು ಹೊರತಾಗಿರ್ತೀರಿ. ಈಗ ಆಯ್ತು, ದುಡ್ಡು ನೀವು ನಿದ್ದೆಯನ್ನು ಕಳ್ಕೊಂಡ್ಮೇಲೆ ದುಡ್ಡು ಹಾಕಬೇಕು ನಿಮಗೆ, ಮನಃಶಾಂತಿಯನ್ನು ಕಳ್ಕೊಂಡ್ಮೇಲೆ ದುಡ್ಡು ಹಾಕಬೇಕು ನಿಮಗೆ. ಈಗ ನಾವು ಮಾತಾಡಬಾರ್ದು. ಅವರು ನಮ್ಮ ಕಾರ್ತಿ ಚಿದಂಬರಂ ಏನು ಅವಸ್ಥೆ ಅವ್ರದ್ದು. ತಂದೆ ಅಷ್ಟು ದೊಡ್ಡ ಪೋಸ್ಟಲ್ಲಿದೆ ಅಂತವ್ರು ಮಗ ಹೋಗಿ ಜೈಲಿಗೆ ಬೀಳ್ತಂದ ತಂದೆ ಮನಸ್ಥಿತಿ ಏನಾಗಿರಬೇಡ ಇವತ್ತು. ಕೆಲವು ಮಕ್ಕಳು ಕೈ ಮೀರಿ ಹೋಗ್ತಾರೆ, ಪಾಪ ಅವನ ಸಂಕಟ ಅನುಭವಿಸೋರು ಯಾರು ಇವತ್ತು. ಈಗ ನಮ್ಮ ನಲ್ಪಾಡು ಆ ಹುಡುಗ ಮಾಡ್ಕೊಂಡು ಈಗ ಇಡೀ ಅವರ ತಂದೆಯ ರಾಜಕೀಯ ಭವಿಷ್ಯ ತಂದು ನೀರು ಹಾಕ್ಬಿಟ್ರಲ್ಲ, ನೀರ ಮೇಲೆ ಹೋಮ ಮಾಡಿಬಿಟ್ರಲ್ಲ. ಹಾಗಾಗಿ ನಾವು ಆ ಸಂಸ್ಕಾರವನ್ನು ಕೊಡ್ತಕ್ಕಂಥ ರೀತಿ, ಮಕ್ಕಳಿಗೆ ಜೋಪಾನಾಗಿ ಬೆಳೆಸ್ತಕ್ಕಂಥ ರೀತಿ, ಅದು ಎಲ್ಲೂ ನಮ್ಮ ಕೈ ತಪ್ಪಿ ಹೋಗಬಾರ್ದು. ನಾನು ಒಂದು ಮಾತು ಹೇಳ್ತೇನೆ, ಸಜ್ಜನರಾದವನಿಗೆ ಸಾರ್ವಜನಿಕ ಅವಮಾನ ಅನ್ನೋದು ಸಾವಿಗಿಂತ ಘೋರ ಅಂತೆ. ಹಾಗೆ ರಾಜಕಾರಣದಲ್ಲಿ ಮೈತುಂಬ ಎಚ್ಚರ ಇರಬೇಕು, ಮೈತುಂಬ ಕಣ್ಣಾಗಿರ್ಬೇಕು. ನಾವು ಅದನ್ನು ನಾವು ಮೊದಲಿಂದಲೇ ಜನ ನಮ್ಮನ್ನು ಬೊಟ್ಟು ಮಾಡಿ ತೋರಿಸಿದ ರೀತಿಯಲ್ಲಿ ನಾವು ಬದುಕಬೇಕಲ್ವ.
ಸುರೇಶ್ ಶೆಟ್ಟಿಯವರು ಬಹಳಷ್ಟು ಪಕ್ಷಕ್ಕಾಗಿ ಕಾರ್ಯಗಳನ್ನು ಮಾಡಿದ್ದೀರಿ. ಈಗಲೂ ಕೂಡ ಪ್ರತಿಯೊಂದು ಸಮಾವೇಶ ಆಗಿರ್ಬೋದು, BJPಯ ಏನು ಪ್ರತಿಯೊಂದು ಪಾದಯಾತ್ರೆಗಳಾಗಿರ್ಬೋದು, ಈಗಾಗಲೇ ಬಂದಿರುವಂತಹ ಕಮಲ ಜಾತ್ರೆ ಎಲ್ಲದರಲ್ಲೂ ಕೂಡ ಸುರೇಶ್ ಶೆಟ್ಟಿಯವರ ಹೆಸರೇ ಕೇಳಿಬರುತ್ತೆ. ಆದರೆ ಟಿಕೆಟ್ ಕೊಡುವಂತಹ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ BJP ಹಿಂದೇಟು ಹಾಕ್ತಾ ಇದೆಯಾ, ಅಥವಾ ತಾವು ಆಕಾಂಕ್ಷಿಯಲ್ಲ, ಕೇವಲ ಸೇವೆಯೇ ನನ್ನ ಗುರಿ ಅನ್ನುವಂತಹ ನೀತಿಯಲ್ಲಿದ್ದೀರಾ? ಇಲ್ಲ, ನಮ್ಮಲ್ಲಿ ಆ ಥರ ಏನಿಲ್ಲ. ಈಗ ನಮ್ಮಲ್ಲಿ ಏನು ಒಬ್ಬನೇ ಮಾಡ್ತಕ್ಕಂಥದ್ದಲ್ಲ, ಎಲ್ಲರೂ ಸೇರಿ ಇದು ನಾನು ಹೇಳಿದ್ನಲ್ಲ, ಪಾರ್ಟಿ ವಿತ್ ಡಿಫರೆನ್ಸ್ ಅಂತೇಳಿ. ಕಾರ್ಯಕರ್ತರನ್ನು ನಂಬಿಕೊಂಡಿರ್ತಕ್ಕಂಥ ಪಕ್ಷ ಇದು. ಇಲ್ಲಿ ನಮ್ಮಲ್ಲಿ ಒಂದು ಸಿದ್ಧಾಂತ ಇದೆ, ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ರಾಷ್ಟ್ರ ಮುಖ್ಯ ಅಂತೇಳಿ. ಅದು ಅಡಿಯಿಂದ ಮುಡಿಯವರೆಗೆ ಕೂಡ ಅದನ್ನು ಪಾಲನೆ ಮಾಡ್ಕೊಂಡು ಬರ್ತಾರೆ. ಹಾಗಾಗಿ ಇಲ್ಲಿ ಯಾವ ಒಬ್ಬ ವ್ಯಕ್ತಿ ಕೂಡ ಮುಖ್ಯ ಆಗೋದಿಲ್ಲ, ಇಲ್ಲಿ ಸಂಘಟನೆ ಮುಖ್ಯ ಆಗ್ತದೆ. ಬಹಳಷ್ಟು ಜನ ಹಿರಿಯರು ಮಾರ್ಗದರ್ಶನ ಮಾಡ್ತಾರೆ, ಈ ದಾರಿಯಲ್ಲಿ ಹೋಗಬೇಕಪ್ಪ ಅಂತೇಳಿ. ಮತ್ತು ಟಿಕೆಟ್ನ ಮಾನದಂಡ ಏನಿದೆಯಲ್ಲ, ಅದು ನಾವು ಖರ್ಚು ಮಾಡತಕ್ಕ ಇದ್ರ ಮೇಲೆ ಅಲ್ಲವೇ ಅಲ್ಲ. ಅವರ ಮಾನದಂಡ ಹೇಗೆ ಅಂತ ಹೇಳಿದರೆ, ಜನರ ಒಲವು ಯಾವ ರೀತಿ ಇದೆ, ಆ ವ್ಯಕ್ತಿ ಹೇಗೆ, ಆತನ ಚಾರಿತ್ರ್ಯ ಹೇಗೆ, ಇದನ್ನೆಲ್ಲ ಅವರು ಗಣನೆಗೆ ತಗೊಳ್ತಾರೆ. ಹಾಗಾಗಿ ಆ ದೃಷ್ಟಿಯಿಂದ ಬಹಳ ಸೂಕ್ಷ್ಮವಾಗಿ ಅವಲೋಕನ ಮಾಡಿ, ಮತ್ತೊಂದು ಈಗ ನಿಮ್ಮ ಸೋಷಿಯಲ್ ಇಂಜಿನಿಯರಿಂಗ್ ಅಂತೇಳಿ, ಈ ಜಾತಿ ಸಮೀಕರಣ ಇದೆಲ್ಲ ಮಾಡಬೇಕಾಗುತ್ತೆ. ಇದೆಲ್ಲ ಸಂಕಟ ಇದೆ ಪಾರ್ಟಿ ಟಿಕೆಟ್ ಕೊಡುವಾಗ. ಕೊಟ್ಟು ಆಮೇಲೆ ಗೆಲ್ತಕ್ಕಂಥ ಮಾನದಂಡಗಳು ಇದೆಲ್ಲ ಗಣನೆ ತೆಗೆದುಕೊಂಡು ಭಾಳ ಅತ್ಯಂತ ಸೂಕ್ತ. ಮತ್ತು ನಮ್ಮಲ್ಲಿ ಈ ಸರ್ವೆ ಆಗ್ತದೆ, ಸಮೀಕ್ಷೆ ಆಗ್ತದೆ. ಅಲ್ಲಿ ಹೋಗಿ ಒಂದಲ್ಲ, ಎರಡಲ್ಲ, ಮೂರಲ್ಲ, 4 ಸಲ ಈ ಸಮೀಕ್ಷೆ ಮಾಡಿ ಜನಮಾನಸದ ಅಭಿಪ್ರಾಯವನ್ನು ಕೇಳ್ತಾರೆ. ಕೇಳಿಕೊಂಡು ಅವರ ಫೀಡ್ಬ್ಯಾಕ್ ಯಾವ ರೀತಿ ಇದೆ ಆ ರೀತಿಯಲ್ಲಿ ಅವರು ಅವಕಾಶ ಮಾಡಿ ಕೊಡ್ತಾರೆ. ಯಾಕಂದರೆ ಭಾಳ ಅಷ್ಟು ಈಸಿ ಇಲ್ಲ ಒಂದು ಚುನಾವಣೆ ಗೆಲ್ಲುವುದು ಅಂತ ಹೇಳಿದರೆ. ಅದನ್ನು ಭಾಳ ಸೂಕ್ಷ್ಮವಾಗಿ ಒಂದೊಂದು ಓಟ್ ಕೂಡ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಮತ್ತು ನಾನು ನಿಮ್ಗೆ ಕಾಪು ಹೇಳ್ತೇನೆ, ಕಾಪು ಭಾಳ ಸೂಕ್ಷ್ಮವಾದಂಥ ಪ್ರದೇಶ. ಇಲ್ಲಿ ಗೆಲ್ಲುವಂಥದ್ದು ಕೂಡ 1000 ಓಟಲ್ಲಿ, ಸೋಲುವಂಥದ್ದು ಕೂಡ 1000 ಓಟಲ್ಲಿ ಅಂತೇಳಿ. ನಮ್ಮ ಸನ್ಮಾನ್ಯ ಲಾಲಾಜಿ ಮೆಂಡಣ್ಣರವರು ಅವರು ಒಂದು ಸಲ 900 ಓಟಲ್ಲಿ ಗೆಲ್ತಾರೆ, ಎರಡನೇ ಸಲ 1357 ಓಟಲ್ಲಿ ಗೆಲ್ತಾರೆ. ಹೋದ ಸಲ ಸೋತಿರುವಂಥ 1800 ಚಿಲ್ಲರೆ 1900 ಓಟಲ್ಲಿ ಹೋದ ಸೋಲ್ತಾರೆ. ಈ ಥರದ ಭಾಳ ಸೂಕ್ಷ್ಮವಾದ ಪ್ರದೇಶ. ನಮ್ಮ ಒಂದು ಸಣ್ಣ ಗೊಂದಲ ಕೂಡ ನಮ್ಮ ಸೋಲಿಗೆ ಕಾರಣ ಆಗ್ತದೆ, ಒಂದು ಸಣ್ಣ ಅಪಪ್ರಚಾರ ಕೂಡ ನಮ್ಮ ಸೋಲಿಗೆ ಕಾರಣ ಆಗ್ತದೆ. ಈ ಎಚ್ಚರಿಕೆ ಇಟ್ಕೊಂಡೇ ನಾವು ರಾಜಕಾರಣ ಮಾಡಬೇಕಾಗ್ತದೆ. ಕಾಪು ಈ ಬಾರಿ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದೆ. ಕಾಪುವನ್ನು ಕಾಂಗ್ರೆಸ್ ತಾನು ಹೇಗಾದರೂ ಪಡಿಬೇಕು ಅನ್ನುವಂಥದ್ದು, BJP ತಾನು ಪಡಿಲೇಬೇಕು ಅನ್ನುವಂಥದ್ದು. ಸೊ ಎರಡೂ ಪಕ್ಷಗಳು ಒಂದು ರೀತಿಯಾದಂತಹ ದಿಟ್ಟ ಹೆಜ್ಜೆಯನ್ನು ಕಾಪು ಕಡೆಗಿಟ್ಟಿದೆ. ಅದು ಬೇರೆ, ಕಾಪು ಈಗ ತಾಲೂಕಾಗಿದೆ. ಸೊ ಹೇಗೆ ನಡೀತಾ ಇದೆ ಕಾರ್ಯಗಳು? ಇಲ್ಲ ನೋಡಿ, ಒಂದು ಸರ್ಕಾರದ ಮೇಲೆ ಜನರ ಭಾವನೆ ಯಾವ ರೀತಿ ಇರುತ್ತೆ ಅದರ ಮೇಲೆ ಇಲ್ಲಿಯ ರಿಸಲ್ಟ್ ನಿರ್ಧಾರ ಆಗುತ್ತೆ. ಹಾಗಾಗಿ ಈಗ ನೀವು ಕೇಳ್ತಿರೋದು ಬೇರೆ ಬೇರೆ ರೀತಿಯ ನಿಮ್ಮ ಮೀಡಿಯಾ. ಈಗ ಮೊದಲು ರಾಜಕಾರಣ ಹೇಗಿತ್ತು, ಮೊದಲು ನಿಮ್ಮ ಈ ಥರ ಮೀಡಿಯಾ ಇರಲಿಲ್ಲ, RTI ಇರಲಿಲ್ಲ, ಆಮೇಲೆ ಮೊಬೈಲ್ ಇರಲಿಲ್ಲ. ಈಗ ಒಬ್ಬ ಕಾರ್ಯಕರ್ತ ಫೋನ್ ಮಾಡಿದಾಗ ಇಮಿಡಿಯೇಟ್ ನಾವು ಸ್ಪಂದನೆ ಮಾಡಬೇಕಾಗ್ತದೆ. ಹಾಗಾಗಿ ಅವರ ಕೆಲಸ ಕಾಂಗ್ರೆಸ್ಗೆ ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳೇ ಅವ್ರಿಗೆ ಮುಳುವಾಗ್ತದೆ. ಅಲ್ಲಲ್ಲಿ ಈಗ ನೋಡಿ 23 ಹಿಂದೂ ಕಾರ್ಯಕರ್ತರ ಹತ್ಯೆ ಆಯಿತು. ಹತ್ಯೆ ರಾಜಕೀಯ ಯಾವ ಪಕ್ಷಕ್ಕೂ ಬೇಡ, ಯಾವ ಧರ್ಮಕ್ಕೂ ಬೇಡ. ಅದನ್ನು ಯಾರೂ ಬೆಂಬಲ ಕೊಡಬಾರ್ದು. ಅವರು ತೀರೋದಂಥವ್ರು ಯಾವುದೇ ಧರ್ಮದವ್ರು ಇರಲಿ, ಯಾರ ಮಗನೋ, ಯಾರೋ ಅಣ್ಣನೋ, ಯಾರ ಗಂಡನೋ, ಇದಕ್ಕೆಲ್ಲ ಈ ಯಾವುದೇ ನಾಗರಿಕ ಸರ್ಕಾರಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಇದೆಲ್ಲ ನಿಮಗೆ ಪ್ರತಿಕೂಲ ಪರಿಣಾಮ ಯಾವಾಗಾಗ್ತದೆ, ಈ ರಿಸಲ್ಟ್ ಮೇಲೆ ಆಗ್ತದೆ, ಚುನಾವಣೆಯ ಒಂದು ರಿಸಲ್ಟ್ ಮೇಲೆ ಆಗ್ತದೆ. ಜನ ಈಗ ಒಂದು ರೀತಿಯಲ್ಲಿ ತಟಸ್ಥರಾಗಿರ್ತಾರೆ, ಬಟ್ ಇದನ್ನೆಲ್ಲ ಗಮನಿಸ್ತಾ ಇರ್ತಾರೆ. ಈ ರಾಜಕಾರಣದ ನಡೆ ಮತ್ತು ರಾಜಕಾರಣದ ನುಡಿ, ಹಾಗೆ ಯಾವ ದಿಕ್ಕಿನಲ್ಲಿ ಈ ರಾಜ್ಯ ಹೋಗ್ತದೆ ಅನ್ನೋದ್ರ ಬಗ್ಗೆ ಇದಾಗ್ತದೆ. ನಿಮಗೆ ಒಂದು ವಿಷಯ ಹೇಳ್ತೇನೆ, ಈ ರಾಜ್ಯ ಸರ್ಕಾರ ಸುಮಾರು 23,000 ಕೋಟಿ ಸಾಲ ಇತ್ತು. ಈಗ ಈ ರಾಜ್ಯ ಸರ್ಕಾರ ಮಾಡಿರುವಂಥದ್ದು ಸುಮಾರು 2,80,000 ಕೋಟಿ ಸಾಲ ಮಾಡಿದ್ದಾರೆ. ಪ್ರತಿಯೊಬ್ಬರ ತಲೆ ಮೇಲೆ ಬಹುಶಃ 40,000-45,000 ರೂಪಾಯಿ ಪ್ರತಿಯೊಬ್ಬರ ತಲೆ ಮೇಲೆ ಸಾಲ ಇದೆ. ಇದನ್ನೆಲ್ಲ ಜನ ಗಮನಿಸ್ತಾರಲ್ವ. ಪತ್ರಕರ್ತರಾದ್ರಿ, ಸಮಾಜ ಸೇವಕರಾದ್ರಿ, ರಾಜಕೀಯಕ್ಕೆ ಬಂದ್ರಿ, ಜನರ ಬೆಂಬಲ ನಿಮಗಿದೆ ಅಂತ ಅನಿಸುತ್ತಾ? ಅಲ್ಲ, ಈಗ
ಜನರೇ ನಮಗೆ ಒತ್ತಾಯ ಮಾಡುವಾಗ ನಾವು ಖಂಡಿತ ನಮ್ಮ ಜನರ ಬೆಂಬಲ ಇದೆ ಅಂತ. ಮತ್ತು ನಾವು ನಮಗೆ ನೈತಿಕತೆ ಇರಬೇಕು. ನಾವು ನಮ್ಮ ಆತ್ಮಕ್ಕೆ ನಾವು ಆನ್ಸರ್ ಮಾಡ್ತಾ ಉತ್ತರ ಕೊಡ್ತಾ ಹೋಗಬೇಕು. ನಾನು ಸರಿ ಇದ್ದೀನೋ, ನಾನು ತಪ್ಪಿದ್ದೀನೋ, ನನ್ನ ಬದುಕಲ್ಲಿ ನಾನು ಸರಿ ಕೆಲಸ ಮಾಡ್ತಾಯಿದ್ದೀನೋ ಅದು ತಪ್ತಾ ಇದ್ದೀನೋ ಅನ್ನುವಂಥ ನೈತಿಕ ಇದೆಯಲ್ಲ, ಬಲ ಇದೆಯಲ್ಲ, ಅದು ನಿಮಗೆ ಬೇಕು ರಾಜಕಾರಣದಲ್ಲಿ. ಅದು ನಿಮ್ಮನ್ನು ತುಂಬ ಮುಂದೆ ತೊಗೊಂಡೋಗ್ತದೆ. ಅದು ಯಾವ ಫೀಲ್ಡ್ ಆಗಿರಲಿ, ಅದು ರಾಜಕೀಯ ಇರಲಿ, ವ್ಯವಹಾರ ಇರಲಿ, ಒಂದಷ್ಟು ಸ್ಯಾಂಟಿಟಿ ಬೇಕಾಗ್ತದೆ, ಒಂದಷ್ಟು ನಿರ್ಮಲ ಮನಸ್ಸು ಬೇಕಾಗ್ತದೆ, ಒಂದಷ್ಟು ಪ್ರಾಮಾಣಿಕತೆ ಬೇಕಾಗ್ತದೆ, ಒಂದಷ್ಟು ಕಳಕಳಿ ಬೇಕಾಗ್ತದೆ. ಮತ್ತು ಇವತ್ತು ನಾಟಕ ಮಾಡಿದರೆ ನಡೆಯೋದಿಲ್ಲ ಮೇಡಮ್. ಜನ ತುಂಬ ಬುದ್ಧಿವಂತರಿದ್ದಾರೆ. ಒಂದು ಶೋ ಸಕ್ಸಸ್ ಆಗ್ಬೋದು, ಬಾಕಿ ಶೋ ಫ್ಲಾಪ್ ಆಗ್ತದೆ. ಹಾಗಾಗಿ ನೀವು ಜನರ ಮನಸ್ಸಿಗೆ ಮುಟ್ಟತಕ್ಕಂಥ ಕೆಲಸ ಮಾಡಬೇಕು. ನಿಮ್ಮ ನಡೆ, ನಿಮ್ಮ ನುಡಿ, ನಿಮ್ಮ ಆಚಾರಗಳು, ನಿಮ್ಮ ವಿಚಾರಗಳು, ನಿಮ್ಮ ಚಿಂತನೆಗಳು. ಸೊರಕೆ ಅವರು MLA ಆಗಿದ್ದುಕೊಂಡು ತಮ್ಗನ್ನಿಸುತ್ತಾ ಕಾಪುವನ್ನು ಅಭಿವೃದ್ಧಿಯತ್ತ ಕೊಂಡೋಗಿದ್ದಾರೆ ಅನ್ನುವಂಥದ್ದು? ನೋಡಿ, ಸೊರಕೆಯವರಂತಲ್ಲ, ಇಡೀ ದೇಶದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಇಡೀ ದೇಶದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಕೇಂದ್ರ ಸರ್ಕಾರ ಅದೆಷ್ಟು ಯೋಚನೆಗಳು ಬರ್ತಾ ಇದ್ದಾವೆ. ಈಗ ನಿಮ್ಗೆ ಹೇಳ್ತೇನೆ, ಇಲ್ಲಿ ರಸ್ತೆ ಆಯಿತು, 58 ಕೋಟಿ ರೂಪಾಯಿ ಬಂತು. 58 ಕೋಟಿ ರೂಪಾಯಿ ಬಂತು ಸೆಂಟ್ರಲ್ ರೋಡ್ ಫಂಡ್ ಅಂತೇಳಿ. ಅಲ್ಲಿ ಅದು ಎಲ್ಲವನ್ನ ಕೂಡ ಗುದ್ದಲಿ ಪೂಜೆಯನ್ನು ಸೊರಕೆಯವರು ಮಾಡ್ತಾರೆ, ಕೇಂದ್ರ ಸರ್ಕಾರದ ಯೋಜನೆ. ಆಮೇಲೆ ಉದ್ಘಾಟನೆಗೂ ಅವರೇ ಬರ್ತಾರೆ, ಅವ್ರು ತಮ್ಮ ಫೋಟೋ ಹಾಕ್ಕೊಳ್ತಾರೆ. ಈ ಥರ ಎಲ್ಲ ಗಿಮಿಕ್ಗಳು ನಡೀತದವೆ. ಈ ಥರದ ಗಿಮಿಕ್ಗಳೆಲ್ಲ ನಡೀತದವೆ. ಮತ್ತು ಎಷ್ಟು ದಿವಸ ನಡೀತದೆವಲ್ಲ. ಗುದ್ದಲಿ ಪೂಜೆ ಕಾಮಗಾರಿಗಳನ್ನು ನೆನಪಾಗುತ್ತೆ. ಬಹುಶಃ ಈಗ ಚುನಾವಣೆ ಹತ್ರ ಬರುವಾಗ ಬಹಳಷ್ಟು ಕಾಮಗಾರಿಗಳು, ಗುದ್ದಲಿ ಪೂಜೆಗಳ ಉದ್ಘಾಟನೆ, ಶಂಕುಸ್ಥಾಪನೆ ಎಲ್ಲ ಆಗ್ತಾ ಇದೆ. ನಿಮ್ಮ ಸರ್ಕಾರ ಕೂಡ ಆಡಳಿತಕ್ಕೆ ಬಂದ ಮೇಲೆ ಹೀಗೆ ಆಗ್ಬೋದಾ? ಮುಂದೆ 4.5 ವರ್ಷಗಳ ನಂತರ ಗುದ್ದಲಿ ಪೂಜೆ ಶುರು ಮಾಡುವಂಥದ್ದು, ತದನಂತರ ಅದನ್ನು ಅರ್ಧಕ್ಕೆ ಬಿಡುವಂಥದ್ದು. ಬಹುತೇಕ ಪಕ್ಷಗಳು ಆಡಳಿತಕ್ಕೆ ಬಂದಾಗ 4 ವರ್ಷ ತಟಸ್ಥವಾಗಿದ್ದು, 5ನೇ ವರ್ಷ ಚುನಾವಣಾ ಹತ್ರ ಬರುವಾಗ ಈ ರೀತಿಯಾದಂತಹ ಕಾರ್ಯಗಳಿಗೆ ಕೈ ಹಾಕುತ್ತೆ. ಮುಂದೆ ಅದು ಕೂಡ ಈಡೇರುವುದಿಲ್ಲ, ಪಕ್ಷ ಬದಲಾಗುತ್ತೆ, ಆಡಳಿತ ಬದಲಾದಾಗ ಅದಲ್ಲೇ ನಿಲ್ಲುತ್ತೆ, ಬೇರೆ ಒಂದು ಬಜೆಟ್ ಬರುತ್ತೆ. ಏನು ಹೇಳ್ತೀರಾ ಈ ಬಗ್ಗೆ? ನೋಡಿ, ಒಬ್ಬ ಶಾಸಕನ ಕರ್ತವ್ಯ ಅದು. ನಮ್ಮ ಲಾಲಾಜಿ ಮೆಂಡನ್ ಇರುವಾಗಲೂ ಕೂಡ ತುಂಬ ಕೆಲಸ ಮಾಡಿದ್ದಾರೆ. ಅದು ಶಾಸಕನ ಕರ್ತವ್ಯ ಕೂಡ. ಆಮೇಲೆ ಸೊರಕೆಯವರು ಮಾಡಿದ ಕೂಡ ಇದನ್ನೇ. ಎಲೆಕ್ಷನ್ಗೆ 1 ವರ್ಷ ಅನ್ನೋದಾಗ ಅವ್ರು ಸ್ಪೀಡ್ ತಗೊಂಡ್ರು. ಈಗ ಮೊನ್ನೆ ಒಂದಷ್ಟು ಇದಕ್ಕೆ ಗುದ್ದಲಿ ಪೂಜೆ ಅವಸರ ಮಾಡ್ತಾಯಿದ್ದಾರೆ. ನೀತಿ ಸಂಹಿತೆ ಜಾರಿ ಆಗುತ್ತೆ ಅನ್ನೋ ಕಾರಣಕ್ಕೆ ಮಾಡ್ತಾಯಿದ್ದಾರೆ. ಕೆಲಸ ಮುಗಿಯೋದವಾಗ. ಸೊ ಜನ ಇದನ್ನೆಲ್ಲ ಗುರುತಿಸ್ತಾರೆ. ಜನ ಭಾಳ ಸೂಕ್ಷ್ಮವಾಗಿ ಅವಲೋಕನ ಮಾಡ್ತಾರೆ. ಇನ್ನಷ್ಟು ಚರ್ಚೆಗಳನ್ನು ಮುಂದುವರಿಸೋಣ ಒಂದು ಪುಟ್ಟ ವಿರಾಮದ ನಂತರ. AP ಲಾಂಚ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ನಮ್ಮ ಅತಿಥಿಯಾಗಿ ಗುರ್ಮೆ ಸುರೇಶ್ ಶೆಟ್ಟಿ ಅವರಿದ್ದಾರೆ. ಸರ್, ಈಗ ಪಕ್ಷದ ಬಗ್ಗೆ, ಆಡಳಿತದ ಬಗ್ಗೆ ಮಾತನಾಡ್ತಾ ಇದ್ವಿ. ಬಹುಶಃ ಈ ಕಾಮಗಾರಿ ಮುಹೂರ್ತ ಅನ್ನುವಂಥದ್ದು ಚುನಾವಣೆ ಹತ್ರ ಬರುವಾಗ ಶುರುವಾಗುತ್ತೆ ಅನ್ನುವಂಥದ್ದು. ಹಾಗೆಯೇ ವಿನಯ್ ಕುಮಾರ್ ಸೊರಕೆಯವರು ಬಹಳ ಪ್ರಭಾವಿ ನಾಯಕರು. ಬಹಳಷ್ಟು ವರ್ಷಗಳಿಂದ ರಾಜಕೀಯ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ. ತಮ್ಗನ್ನಿಸುತ್ತಾ ಈ ಬಾರಿ ಚುನಾವಣೆಯಲ್ಲಿ ಅವರ ಬದಲು BJP ಆಡಳಿತಕ್ಕೆ ಬರಬಹುದು, ಅಥವಾ BJPಯ ಒಂದು MLA ಕ್ಯಾಂಡಿಡೇಟ್ ಕಾಪುವಲ್ಲಿ ಆಯ್ಕೆ ಆಗಬಹುದು ಅನ್ನುವಂಥದ್ದು? ಇಲ್ಲ, ಖಂಡಿತ. ನೋಡಿ, ನಾನು ನಿಮಗೆ ಆಗಲೇ ಹೇಳಿದೆ, ಇಲ್ಲಿ ಸೋಲು ಮತ್ತು ಗೆಲುವಿನ ನಂತರ ಕೇವಲ 1,000 ಅಥವಾ 1,500 ಓಟಲ್ಲಿ ಆಗ್ತಕ್ಕಂಥದ್ದು. ಆಮೇಲೆ ಸೊರಕೆಯವರಂತಲ್ಲ, ಒಂದು ಆ್ಯಂಟಿ ಇನ್ಕಂಬೆನ್ಸ್ ಅಂತ ಬರುತ್ತೆ ರಾಜಕಾರಣದಲ್ಲಿ ಆ್ಯಂಟಿ ಇನ್ಕಂಬೆನ್ಸ್ ಅಂತೇಳಿ, ಆಡಳಿತ ವಿರೋಧಿ ಅಲೆ ಅಂತೇಳಿ. ಅದು ಬಂದಿದೆ ಕೂಡ. ನಮಗೆ ಜನರನ್ನ ಮಾತಾಡೋಕೆ ಗೊತ್ತಾಗ್ತದೆ. ಹಾಗಾಗಿ ಖಂಡಿತ 100ಕ್ಕೆ 100% ಇಲ್ಲಿ BJP ಬರ್ತದೆ. ಮತ್ತು ಕರ್ನಾಟಕದಲ್ಲಿ ಕೂಡ ಅಧಿಕಾರಕ್ಕೆ ಬರ್ತದೆ. ಅದು ಕಾರಣ ಏನಂತ ಹೇಳಿದ್ರೆ, ಈ ನರೇಂದ್ರ ಮೋದಿಯವರು ಮಾಡಿರ್ತಕ್ಕಂಥ ಕೆಲಸಗಳು,
BS ಯಡಿಯೂರಪ್ಪನವರು ಆ ಕಾಲಘಟ್ಟದಲ್ಲಿ ಮಾಡಿರ್ತಕ್ಕಂಥ ಒಳ್ಳೊಳ್ಳೆ ಕೆಲಸಗಳು ಅವೆಲ್ಲ ಜನ ಇನ್ನೂ ಮರ್ತಿಲ್ಲ. ಆಮೇಲೆ ನಮ್ಮಲ್ಲಿ ಇರ್ತಕ್ಕಂಥ ಚುನಾವಣಾ ಆ ಒಂದು ನಾವು ಅಮಿತ್ ಶಾ ಜಿ ಅವ್ರನ್ನ ನಮ್ಮ ರಾಜಕಾರಣದ ಚಾಣಕ್ಯ ಅಂತ ನಾವು ಕರಿತೀವಿ. ಅವರು ಆ ಚುನಾವಣೆಗೆ ಮಾಡ್ತಕ್ಕಂಥ ಪೂರ್ವ ತಯಾರಿಗಳು ಭಾಳ ಸಿಸ್ಟಮ್ಯಾಟಿಕ್ ಆಗಿ, ಆಮೇಲೆ ಸಂಘಟನೆಯ ಬಲ. ನಾನು ಆಗಲೇ ಹೇಳಿದ್ನಲ್ಲ, ಕಾಲಿಗೆ ಚಪ್ಪಲಿಲ್ಲದೆ ಅವರು ಸಾದಾ ಸೀದಾ ಜೀವನ ನಡೆಸ್ತಕ್ಕಂಥ ಒಂದು ದೊಡ್ಡ ಹಿಂದೂ ಕಾರ್ಯಕರ್ತರ ಒಂದು ಇದಿದೆ. ಆಮೇಲೆ ನಮಗೆ ಇಲ್ಲಿ ಎಲ್ಲ ಧರ್ಮದವರ ಬೆಂಬಲ ಕೂಡ ನಮಗಿಲ್ಲಿದೆ. ಆ ಕಾರಣಕ್ಕಾಗಿ ನಾವು ಯಾರನ್ನೂ ಕೂಡ ಈಗ ಇವತ್ತಿನ ಇದರಲ್ಲಿ ನನ್ನ ಬದುಕಲ್ಲಿ ಯಾರನ್ನೂ ಕೂಡ ನಾನು ಮನಸ್ಸು ನೋಯಿಸುವಂಥ ಕೆಲಸ ನಾನು ಮಾಡಲಿಲ್ಲ. ಆ ಕಾರಣಕ್ಕೆ ಒಂದು ಆಸೆ ಇದೆ, ಜನ ಕೈ ಬಿಡೋದಿಲ್ಲ ಅನ್ನತಕ್ಕಂಥ ಆಸೆ ನನಗಿದೆ. ಸ್ಕಾಪು ಅಂದ ಕೂಡಲೇ ನೆನಪಾಗೋದು ಬಹುತೇಕರು ಅಲ್ಪಸಂಖ್ಯಾತರಿದ್ದಾರೆ. ಹಾಗೆಯೇ ಈ ಕಡೆ ಶಿರ್ವ ಕಡೆ ಬಂದರೆ ಬಹುತೇಕ ಕ್ರಿಶ್ಚಿಯನ್ ಸಮುದಾಯದವರು ಇದ್ದಾರೆ. ಸೊ BJP ಯಾವತ್ತೂ ಹೇಳ್ತದೆ ನಮ್ಗೆ ಯಾವುದೇ ಮತೀಯ ರಾಜಕೀಯದ ಓಲೈಕೆ ಬೇಡ, ಅಲ್ಪಸಂಖ್ಯಾತರ ಓಲೈಕೆ ಬೇಡ ಅಂತ. ಆದರೂ ಕೂಡ BJP ಅಲ್ಪಸಂಖ್ಯಾತರ ಘಟಕ ಅನ್ನುವಂಥದ್ದು ತನ್ನಲ್ಲಿ ಸ್ಥಾಪಿಸಿಕೊಂಡಿದೆ. ಸೊ ಯಾವುದೇ ಉದ್ದೇಶ ಇಲ್ಲದೆ ಅಲ್ಪಸಂಖ್ಯಾತ ಘಟಕವನ್ನು ಸ್ಥಾಪಿಸಿದೆಯಾ? ನೋಡಿ, ನಿಮ್ಗೆ ಹೇಳ್ತೀನಿ, ಆ ಕಾಲ ಎಲ್ಲ ಮುಗಿದೋಯ್ತು. ಜನ ಎಜುಕೇಟೆಡ್ ಆಗಿದ್ದಾರೆ. ನಾನು ಆಗಲೇ ಹೇಳುವಂಥದ್ದು, ನಮಗೆ ಎಲ್ರಿಗೂ ಕೂಡ ಒಂದು ಮುಕ್ತವಾದ ಸ್ವಾತಂತ್ರ್ಯವನ್ನು ಈ ದೇಶ ಇಲ್ಲಿ ಸಂವಿಧಾನ ಕೊಟ್ಟಿದೆ. ಯಾರು ಅವರ ಧರ್ಮವನ್ನು ಆಚರಣೆ ಮಾಡ್ತಕ್ಕಂಥದ್ದು ಒಂದು ಸ್ವಾತಂತ್ರ್ಯವನ್ನು ಈ ದೇಶದ ಸಂವಿಧಾನ ನಮಗೆ ಕೊಟ್ಟಿದೆ. ನಾವು ಬಹಳ ನೆಮ್ಮದಿಯಿಂದ ಬದುಕಬೇಕಿಲ್ಲಿ. ಈ ರಾಜಕಾರಣದ ಮತ್ತು ಅಧಿಕಾರದಲ್ಲಿರುವಂಥವ್ರು ಏನು ಮಾಡಬೇಕು, ಆ ನೆಮ್ಮದಿಯ ಬದುಕನ್ನು ಎಲ್ಲ ಧರ್ಮದ ಒದಗಿಸ್ಬೇಕು. ಆ ಒಂದು ಅಚಲವಾದ ನಂಬಿಕೆಯಿಂದ ನಾವೆಲ್ಲ ರಾಜಕಾರಣ ಮಾಡ್ತಕ್ಕಂಥವ್ರು. ಆಮೇಲೆ ಅದೊಂದು ಪೂರ್ವಗ್ರಹ. ಈಗ ಅಲ್ಪಸಂಖ್ಯಾತರು BJP ಓಟು ಹಾಕೋದಿಲ್ಲ ಅಂತಕ್ಕಂಥ ಪೂರ್ವಗ್ರಹ. ತುಂಬ ಜನ ಸ್ನೇಹಿತರು ನನಗಿದ್ದಾರೆ, ತುಂಬ ಜನ ಪ್ರೀತಿ ಮಾಡ್ತಾರೆ. ಮೊನ್ನೆ ನಮ್ಮ ತಾಯಿ ತೀರೋದಾಗ ಶೇಕಡ ಒಂದು 10-20% ಜನ ಅವರೇ ಇದ್ದರು. ನಮ್ಮ ಕಷ್ಟದಲ್ಲಿ ಸುಖದಲ್ಲಿ ಅವರು ಇರುವಾಗ ನಾವು ಯಾಕೆ ಆ ಥರ ಬ್ರ್ಯಾಂಡ್ ಮಾಡಬೇಕು ಅವ್ರನ್ನ? ಖಂಡಿತ. ಎಸ್, BJPಗೆ ಈ ಬಾರಿ ಕೇವಲ ಇದರಲ್ಲಿ ಕಾಂಗ್ರೆಸ್ ಅಲ್ಲ, ಹೊಸ ಪಕ್ಷಗಳು ಬರ್ತಾ ಇದೆ. ಸೊ JDS ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಪ್ರಾಬಲ್ಯವನ್ನು ಹಿಡ್ಕೊಂಡಿದೆ. ಹಾಗೆಯೇ ಬಹಳ ಸೂಕ್ತವಾದಂತಹ ಕ್ಯಾಂಡಿಡೇಟ್ಗಳನ್ನು ಕೂಡ ಹಾಕ್ತಾ ಇದ್ದಾರೆ. ಬಹಳಷ್ಟು ಮತ ಒಡೆಯುವಂತಹ ತಂತ್ರ ಕೂಡ JDS ಉಪಯೋಗಿಸ್ತಾ ಇದೆ. ಸೊ ಈ ಬಾರಿಯ ಚುನಾವಣೆ ಅನ್ನುವಂಥದ್ದು ಬಹಳಷ್ಟು ಪ್ರಶ್ನಾರ್ಥಕ ಆಗಿದೆ ಜನರಿಗೆ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನುವಂಥದ್ದು. ಯಾಕಂದರೆ ಹೊಸ ಪಕ್ಷಗಳು ಕೂಡ ಬಂದಿದೆ. ಯಾವುದೇ ಕಾರಣಕ್ಕೂ ದೆಹಲಿಯಲ್ಲಾದಂತಹ U-ಟರ್ನ್ ಆಮ್ ಆದ್ಮಿ ಪಕ್ಷ ಬಂದಂಥ ರೀತಿಯಲ್ಲೂ ಕೂಡ ಕರ್ನಾಟಕದಲ್ಲೂ ಆಗುವಂಥ ಸಂಭವಗಳಿದೆ. ಸೊ ಟೋಟಲಿ ಈ ಎಲ್ಲ ಒಂದು ಘಟನೆಗಳನ್ನು ನೋಡಿದಾಗ ಏನು ಅನಿಸ್ತದೆ ಈ ಬಾರಿಯ ರಾಜಕಾರಣದ ಬಗ್ಗೆ, ರಾಜಕೀಯದ? ಇಲ್ಲ, ಇಲ್ಲಿ ಏನಾಗಿದೆ, ಕರಾವಳಿಯಲ್ಲಿ JDS ಪಕ್ಷದ ಪ್ರಭಾವ ಅಷ್ಟಾಗಿಲ್ಲ. ಮುಂದೆ ಬೆಳಿಬೋದು. ಈಗ ಚುನಾವಣೆ ಗೆಲ್ಲುವಷ್ಟರ ಮಟ್ಟಿಗೆ ಆ ಪಕ್ಷ ಬೆಳೆದಿಲ್ಲ. ಈ ರಾಜ್ಯದ ಕೆಲವು ಕಡೆ ಇದೆ, ನಿಮ್ಮ ಬೆಂಗಳೂರಲ್ಲಿ ಕೆಲವು ಕಡೆ ಇದೆ, ಹಾಸನದಲ್ಲಿದೆ, ಮಂಡ್ಯದಲ್ಲಿದೆ, ಸ್ವಲ್ಪ ಭಾಗ ಮೈಸೂರಲ್ಲಿದೆ, ಇಲ್ಲೆಲ್ಲ ಇದೆ. ಹಾಗಂತೇಳಿ ಅಧಿಕಾರಕ್ಕೆ ಬರುವಷ್ಟು ಶಕ್ತಿ ಇನ್ನು ಅವರಿಗೆ ಬರಲಿಲ್ಲ ಅಂತ ನಾನು ಭಾವಿಸ್ತೇನೆ. ಒಂದು ನಾನು ಆಗಲೇ ಹೇಳಿದ್ನಲ್ಲ, ಸ್ವಂತ ಬಲದ ಮೇಲೆ BJP ಈ ರಾಜ್ಯದಲ್ಲಿ ಆಡಳಿತ ಬರ್ತದೆ. ಅಂದರೆ ನಿಮಗೆ ಮೊನ್ನೆ ಗುಜರಾತ್ 22 ವರ್ಷ ಆಡಳಿತ ಮಾಡಿದರು. 22 ವರ್ಷ ಆಡಳಿತ ಮಾಡಿದರು. ಸೊ ಹಾಗಾಗಿ 5 ಸಲ ಅವರು ಮೊನ್ನೆ ಬರೋದೇ ಇಲ್ಲ ಅನ್ನೋ ಪರಿಸ್ಥಿತಿ ಇತ್ತು. ಆದರೂ ಜನ ಕೈ ಬಿಡಲಿಲ್ಲ. ಜನ ಗಮನಿಸ್ತಾರೆ, ಈ ರಾಷ್ಟ್ರದ ಘನಸ್ಥಿಕೆ ಮತ್ತು ಗೌರವ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಿದೆ. ನಾವು ಮೊದಲು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಈ ರಾಷ್ಟ್ರದ ಮರ್ಯಾದೆ ಉಳಿದಿದೆ. ಮತ್ತು ಈಗ ನಾಲ್ಕು ವರ್ಷಗಳಿಂದ ಕೇಂದ್ರ ಸರ್ಕಾರದ ಯಾವುದೇ ಒಂದು ಹಗರಣ ಇಲ್ಲ. ಈಗ ಬೆಳಿಗ್ಗೆ ಎದ್ದರೆ ಮೊದಲೆಲ್ಲ ಬೆಳಿಗ್ಗೆ ಎದ್ದರೆ ಅದು 2G ಹಗರಣ, 3G ಹಗರಣ, ಇನ್ನೊಂದು ಮತ್ತೊಂದು ಅಂತೇಳಿ ಕೇಳ್ತಾನೆ ಇದ್ವಿ. ಇದು ಏನಾಗ್ತದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಘನಸ್ಥಿತಿಯನ್ನು ಗೌರವವನ್ನು ಕಮ್ಮಿ ಮಾಡ್ತದೆ. ಇವತ್ತು ಆ ರೀತಿ ಯಾವ ಪರಿಸ್ಥಿತಿಯೂ ಇಲ್ಲ. ಜನ ನಂಬ್ತಾರೆ, ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ನಂಬ್ತಾರೆ. ಸೊ ಫಾರಿನ್ ಫಂಡ್ ಕೂಡ ಹರಿದು ಬರ್ತಾ ಇದೆ. ಸೊ ತನ್ಮೂಲಕ ಏನಾಗ್ತದೆ, ಇಲ್ಲಿಯ ಉದ್ಯೋಗ ಅವಕಾಶ ಜಾಸ್ತಿ ಆಗ್ತದೆ. ಇದೆಲ್ಲ ಆಗಬೇಕಲ್ವ? ಎಲ್ಲಿ ಯಾವುದೇ, ನಾನು ಮೊದಲಿಂದ ಹೇಳುವಂಥದ್ದು, ಯಾವುದೇ ಭಾಗದಲ್ಲಿ ಕೋಮು ಗಲಭೆ ನಡೆದರೆ ಅಲ್ಲಿಗೆ ಯಾವ ಇನ್ವೆಸ್ಟರ್, ಬಿಸ್ನೆಸ್ ಮ್ಯಾನ್ ಆಗಿ ನಾನು ಹೇಳುವಂಥದ್ದು, ಅಲ್ಲಿಗೆ ಯಾವ ಇನ್ವೆಸ್ಟರು ಅಲ್ಲಿ ಬರೋದಿಲ್ಲ. ಹೊಸಪೇಟೆಯಲ್ಲಿ, ಬಳ್ಳಾರಿ ಹೊಸಪೇಟೆಯಲ್ಲಿ ಒಂದು ಸಲ ಒಂದು ಸಣ್ಣ ಘರ್ಷಣೆ ಆಯಿತು, ಒಂದು ಹಿಂದೂ ಮುಸ್ಲಿಮ್ಗೆ ಇದಾಯಿತು. ತುಂಬ ಜನ ಅಲ್ಲಿಂದ ವಾಪಸ್ ಹೋಗ್ಬಿಟ್ರು. ಅದಾಗಬಾರ್ದು. ಆಮೇಲೆ ಇಟ್ಸ್ ಲೈಕ್ ಎ ಕ್ಯಾನ್ಸರ್.
ಅದು ಎರಡೂ ಎಲ್ಲ ಧರ್ಮದವರ ಒಂದು ಜವಾಬ್ದಾರಿ ಇದೆ. ಅದು ಆಗಲಾರ್ದಾಗ ನೋಡ್ಕೊಳ್ಳೋದು. ಯಾಕಂದರೆ ಒಂದು ಸಲ ಪ್ರಾರಂಭ ಆದರೆ ಯು ಕೆನಾಟ್ ಸ್ಟಾಪ್ ದ್ಯಾಟ್. ನೀವು ಅದನ್ನು ನಿಲ್ಲಿಸೋಕೆ ಸಾಧ್ಯನೇ ಆಗ್ತಾಯಿಲ್ಲ, ನಿಮ್ಮ ಕೈ ಮೀರಿ ಹೋಗುತ್ತೆ. ಈ ಮೊದಲು BJPಗೆ ಜನ ಆಡಳಿತ ನೀಡಿತ್ತು, ಆದರೆ ತನ್ನ ಆಡಳಿತದ ಅವಧಿಯಲ್ಲಿ 3 ಮುಖ್ಯಮಂತ್ರಿಗಳನ್ನು ತೋರಿಸಿತು BJP. ಸೊ ಯಡಿಯೂರಪ್ಪನವರು ಪಕ್ಷದಿಂದ ಬಿಟ್ಟು ಬೇರೆ ಪಕ್ಷವನ್ನು ಸ್ಥಾಪಿಸಿದರು, ಮತ್ತೊಮ್ಮೆ ಅವರು BJPಗೆ ಸೇರ್ಪಡೆಗೊಂಡರು. ಸೊ ಈ ಎಲ್ಲ ಆಡಳಿತದಿಂದ ಜನ ಬೇಸತ್ತು ಪುನಃ ಕಾಂಗ್ರೆಸ್ಸಿಗೆ ಆಡಳಿತವನ್ನು ನೀಡಿದರು. ಸೊ ಮುಂದೆ BJP ಅಧಿಕಾರಕ್ಕೆ ಬಂದರೆ ಜನರಲ್ಲಿ ಎಲ್ಲೋ ಒಂದು ಕಡೆ ಇದೆ, ಮೊದಲು ನೀಡಿದಾಗ ಆಡಳಿತ ಅನ್ನುವಂಥದ್ದು ಅಷ್ಟು ಒಳ್ಳೆಯ ರೀತಿಯಲ್ಲಿ ಮಾಡಲಿಲ್ಲ ಅನ್ನುವಂಥದ್ದು. ಮುಂದೆ ಎಲ್ಲಾದರೂ BJPಗೆ ಆಡಳಿತ ನೀಡಿದರೆ ಇದನ್ನೇ ಪುನಃ ರಿಪೀಟ್ ಆಗಬಹುದಾ ಅನ್ನುವಂಥ ಭಯ ಎಲ್ಲೋ ಒಂದು ಕಡೆ ಜನರ ಬಾಯಲ್ಲಿ ಕೇಳಿ ಬರ್ತಾ ಇದೆ. ಇಲ್ಲ, ಯಡಿಯೂರಪ್ಪನವರು ಹೋದಲ್ಲಿ ಬಂದಲ್ಲಿ ಹೇಳುವಂಥ ಇದನ್ನೇ, ನಾವು ಮಾಡಿರ್ತಕ್ಕಂಥ ಸಣ್ಣ ತಪ್ಪಿನಿಂದಾಗಿ ನಾವು ಅಧಿಕಾರ ಕಳ್ಕೊಂಡ್ವಿ. ಇದನ್ನು ಅವರು ಬಹುಶಃ ಪ್ರತಿ ಭಾಷಣದಲ್ಲಿ ಹೇಳ್ತಾರೆ ಅವರು. ಈಗ ಮನುಷ್ಯ ತಪ್ಪು ಮಾಡ್ತಾನೆ, ಎರರ್ಸ್ ಆರ್ ಕಾಮನ್ ಇನ್ ಹ್ಯೂಮನ್ ಬೀಯಿಂಗ್ ಅಂತ ಹೇಳ್ತಾರೆ. ತಪ್ಪು ಮಾಡುವಂಥದ್ದು ಮನುಷ್ಯನ ಸಹಜ ಗುಣ. ಅದನ್ನು ಒಪ್ಪಿಕೊಂಡು ಮತ್ತು ತಿದ್ದುಕೊಳ್ತಾರಲ್ಲ, ಅದು ಭಾಳ ದೊಡ್ಡ ಗುಣ. ರಾಜಕೀಯದಲ್ಲಿ ಕೂಡ ಹೀಗೆ ಆಗ್ತದೆ. ಹಾಗಾಗಿ ಆ ಕಾರಣಕ್ಕಾಗಿ ಒಂದು ಸಲ ನಾವು ಶಿಕ್ಷೆ ಅನುಭವಿಸಿದ್ದೇವೆ, ತಪ್ಪು ಮಾಡಿದ್ವಿ, ಶಿಕ್ಷೆ ಅನುಭವಿಸಿದ್ವಿ. ಮತ್ತು ಆ ತಪ್ಪು ಮಾಡುವಂಥದ್ದು ಶಿಕ್ಷೆ ಅನುಭವಿಸುವಂಥ ಪ್ರಮೇಯ ಬರುವುದಿಲ್ಲ ಅಂತ ನಾನು ಭಾವಿಸ್ತೇನೆ. ಎಲ್ಲೆಲ್ಲೂ ಕೂಡ BJP ತನ್ನ ಪ್ರಾಬಲ್ಯವನ್ನು ಮಾಡಿಕೊಂಡಿದೆ. ಬಹುಶಃ ದೇಶದ ಬಹುತೇಕ ಭಾಗಗಳಲ್ಲಿ BJP ಅನ್ನುವಂಥದ್ದು ಆಡಳಿತಕ್ಕೆ ಬಂದಿದೆ. ಕಾಂಗ್ರೆಸ್ ಎಲ್ಲೋ ದುರ್ಬಲವಾಯಿತು, ಆದ್ದರಿಂದ BJP ಮೇಲ್ ಬಂತ, ಅಥವಾ BJP ಅಷ್ಟರ ಮಟ್ಟಿಗೆ ಪ್ರಾಬಲ್ಯವಾಯ್ತಾ ಕಾಂಗ್ರೆಸ್ಸನ್ನೇ ದುರ್ಬಲ ಮಾಡಲಿಕ್ಕೆ? ನೋಡಿ, ಒಂದು ಪಕ್ಷದ ಸಿದ್ಧಾಂತ ಮತ್ತು ಅವರು ಮಾಡ್ತಕ್ಕಂಥ ಕೆಲಸಗಳು, ಜನಮಾನಸವನ್ನು ತನ್ನೆಡೆಗೆ ತಿರುಗಿಸ್ತಕ್ಕಂಥವರ ಆ ಸೈದ್ಧಾಂತಿಕವಾದ ಕಾರ್ಯಕ್ರಮಗಳು, ಇದೆಲ್ಲ ನಾನು ಹೇಳಿದ್ನಲ್ಲ, ಜನ ತುಂಬ ಬುದ್ಧಿವಂತರಾಗಿದ್ದಾರೆ. ಇವತ್ತು ನಾವು ಮಾಡ್ತಕ್ಕಂಥ ಕೆಲಸಗಳು ಜನ 10 ಸಲ ಯೋಚನೆ ಮಾಡ್ತಾರೆ. ಓಟ್ ಹಾಕಬೇಕಾದ್ರೆ ಇವು ವ್ಯಕ್ತಿ ಹೇಗೆ, ಇವ್ರು ನಂಬೋದಾ? ಈ ಒಂದು ಕಾಲ ಇತ್ತು. ಈಗ ನಾನು ಬಳ್ಳಾರಿಲಿ ಇದ್ದ ಕಾರಣ ಒಂದು ಕಾಲ ಇತ್ತು, ಅವನು ಯಾರು MLA ಮಗ MLA ಆಗ್ತಿದ್ದ, MP ಮಗ MP ಆಗ್ತಿದ್ದ. ಒಂದೇ ಕುಟುಂಬ 25, 30, 40, 50 ವರ್ಷ ರಾಜ್ಯಭಾರ ಮಾಡಿದ್ದನ್ನು ನೋಡಿದ್ದೀವಿ. ಬಟ್ ಇವತ್ತು ಕಾಲ ಬದಲಾಗಿದೆ. ಹಾಗಾಗಿ ಜನ ನೋಡುವಂಥದ್ದು ಈಗ 70 ವರ್ಷದ ಕಾಂಗ್ರೆಸ್ ಹೋಗಿ ಅಷ್ಟು ಒಳ್ಳೆ ಭದ್ರವಂತ ಸಂಘಟನೆ ಇರ್ತಕ್ಕಂಥ ಪಕ್ಷ ಹೋಯಿತು, ಜನ ನಂಬುದಿಲ್ಲ ಅಂತ ಹೇಳಿದ್ರೆ ಅವರೆಲ್ಲೋ ಒಂದು ತಪ್ಪು ಮಾಡಿರಬೇಕಲ್ಲ. ಸೊ ಜನ ಗಮನಿಸ್ತಾರೆ ಇದನ್ನು. ಈಗ ನರೇಂದ್ರ ಮೋದಿಯವರು ದಿನ 18 ಗಂಟೆ ಕೆಲಸ ಮಾಡ್ತಾರೆ. ಎಸ್, ಯಡಿಯೂರಪ್ಪನವರ ಹವಾ ಅನ್ನುವಂಥದ್ದು ಏನೂ ಇಲ್ಲ, ಎಲ್ಲ ಕೂಡ ಮೋದಿ ಹವದಲ್ಲಿ BJP ತನ್ನ ಕಾರ್ಯವನ್ನು ಮಾಡ್ತಾ ಇದೆ. ಇಲ್ಲೂ ಕೂಡ ಚುನಾವಣೆ ಗೆಲ್ಲೋದಾದರೆ ಮೋದಿ ಹವಾ, ಅಮಿತ್ ಶಾ ಅವರ ಚಾಣಕ್ಯತೆ, ಈ ಎಲ್ಲದೂ ಕೂಡ ವಿಷಯಗಳು ಗಮನಕ್ಕೆ ತೆಗೆದುಕೊಂಡು, ಅಥವಾ BJP ಪ್ರತಿಯೊಂದು ಪ್ರಚಾರ ಅಥವಾ ಪ್ರತಿಯೊಂದು ಸಮಾವೇಶದಲ್ಲೂ ಹೇಳುವಂಥದ್ದೇ ಮೋದಿಯವರ ಧ್ಯೇಯವಾಕ್ಯ, ಹಾಗೆ ಅಮಿತ್ ಶಾ ಅವರವರ ಚಾಣಕ್ಯ ನೀತಿ. ನಿಮ್ಮ ಮುಖ್ಯಮಂತ್ರಿಗಳು, ಮುಂದಿನ ಮುಖ್ಯಮಂತ್ರಿಗಳ ಬಗ್ಗೆ ಏನೂ ಒಂದು ಕೂಡ ಸ್ವರ ಎತ್ತುವುದಿಲ್ಲ, BJPಯ ಕಾರ್ಯಕರ್ತರಾಗಿರಲಿ, BJPಯಲ್ಲಿ ಇರುವಂತಹವರು ಆಗಿರಲಿ? ಇಲ್ಲ, ಇದು ನಿಮ್ಮ ತಪ್ಪು ಕಲ್ಪನೆ ಅಂತ ಭಾವಿಸ್ತೇನೆ. ಯಾಕಂದರೆ ನಾನು ಪ್ರತ್ಯಕ್ಷವಾಗಿ ನೋಡಿದ್ದೀನಿ. ಅವರು ನಮ್ಮ ಉತ್ತರ ಕರ್ನಾಟಕದಲ್ಲಿ ಪ್ರವಾಸ ಮಾಡಿದಾಗ ಯಡಿಯೂರಪ್ಪ ಬರ್ತಾರೆ ಅಂದರೆ ಕನಿಷ್ಠ ಒಂದು 50,000 ಜನ ಸೇರ್ತಾರೆ. ಆ ಧ್ವನಿಯನ್ನು ಇವತ್ತು ರೂಢಿಸ್ಕೊಂಡಿದ್ದಾರೆ. ಒಂದು ಕಾಲಘಟ್ಟ ಇತ್ತು, ಅವರು ಬಹುಶಃ ಒಬ್ಬರ ಇಬ್ಬರು MLA ಇದ್ದಾಗಲೂ ಕೂಡ ಅವರು ಇಡೀ ವಿಧಾನಸೌಧವನ್ನು ಅಲ್ಲಾಡಿಸ್ತಕ್ಕಂಥ ಒಂದು ಚರಿತ್ರೆ ಇದಂಥ, ಮತ್ತು ರೈತ ನಾಯಕರು ಹೋರಾಟದ ಮೂಲಕ ಬದುಕನ್ನು ರೂಪಿಸಿಕೊಂಡಂಥವ್ರು. ಆಮೇಲೆ ಒಂದು ಹೇಳ್ತಾಯಿದ್ರು, ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುವುದು ಅಂತೇಳಿ. ಆ ಥರದ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು. ಮತ್ತು ಅವರು ನಾವು ನೋಡ್ತೀವಿ ಈ ವಯಸ್ಸಲ್ಲಿ ಕೂಡ, ಸುಮಾರು 73-74 ವರ್ಷ ವಯಸ್ಸಲ್ಲಿ ಕೂಡ ಅವರ ಹೋರಾಟದ ಬದುಕು, ಅವರ ಕೆಚ್ಚು, ಮತ್ತು ಜನರನ್ನು ಬಡಿದೆಬ್ಬಿಸುವಂಥ ರೀತಿ, ಕಾರ್ಯಕರ್ತರಿಗೆ ಕೊಡ್ತಕ್ಕಂಥ ಒಂದು ಅವರು ತೋರಿಸ್ತಕ್ಕಂಥ ಪ್ರೀತಿಗಳು, ಇದು ಕೇವಲ ಒಂದು ರಾತ್ರಿ ಒಂದು ಹಗಲಲ್ಲಿ ಒಬ್ಬ ನಾಯಕನಾಗ ಸಾಧ್ಯ ಇಲ್ಲ. ಆ ಕಾಲ ಇತ್ತು. 3 ದಿವಸ ಹಿಂದೆ ಬಂದು ಯಾರೊಬ್ಬ ನಾಮಿನೇಷನ್ ಆಗಿ ಗೆದ್ದು ಹೋಗುವಂಥ ಒಂದು ಕಾಲ ಇತ್ತು, ಕಾಂಗ್ರೆಸ್ಸಲ್ಲಿ ಇತ್ತು. ಇಂದಿರಾ ಗಾಂಧಿ ಇದರಲ್ಲಿ ಅಲ್ಲಿ ಅವರೊಂದು ತಮಾಷೆ ಮಾಡ್ತಿದ್ರು. ಇಂದಿರಾ ಗಾಂಧಿ ಹೆಸರಲ್ಲಿ ಒಂದು ಕತ್ತೆ ನಿಂತರೂ ಕೂಡ ಅಲ್ಲಿ ಗೆದ್ದು ಬರ್ತದೆ. ಆಗ ಆ ಕಾಲದಲ್ಲಿ. ಈಗ ಹಾಗಿಲ್ಲ. ಜನ ಆ ವ್ಯಕ್ತಿಯ ಚಾರಿತ್ರ್ಯ, ಅವರ ಪ್ರಾಮಾಣಿಕತೆ, ಅವರ ಸೈದ್ಧಾಂತಿಕವಾದ ನಿಲುವುಗಳು, ಇದನ್ನೆಲ್ಲವನ್ನು ಗಣನೆಗೆ ತೆಗೆದುಕೊಳ್ತಾರೆ. ಸೊ ಈ ಬಾರಿಯ ಕಾಂಗ್ರೆಸ್ ಆಡಳಿತ ಹೇಗಿದೆ? ನಾನು ಅದನ್ನು ಪಾಸ್ ಅಂತ ನಾನು ಹೇಳೋದಿಲ್ಲ. ಯಾಕಂತ ಹೇಳಿದರೆ, ಒಂದು ರೀತಿಯಲ್ಲಿ ತುಂಬ ಜನರ ಈಗ ಮೊನ್ನೆ ಕ್ರೈಮ್ ರೇಟ್ ಜಾಸ್ತಿ ಆಗಿದೆ,
ಜನರ ಬದುಕಿಗೆ ಒಂದು ಭದ್ರತೆ ಇಲ್ಲದ ರೀತಿಯಾಗಿ ಆಗ್ತಾಯಿದೆ. ಆಮೇಲೆ ಅಧಿಕಾರಿ ವರ್ಗ ಅಸಮಾಧಾನಗೊಂಡಿದೆ. ಅವರನ್ನು ಈಗ ನೀವು ನೋಡ್ತಾ ಇದ್ದೀರಿ, ಈಗ ದಿನ ಬೆಳಿಗ್ಗೆ ಇದ್ದರೆ ಬರೀ ಟ್ರಾನ್ಸ್ಫರ್ಗಳ ಸುದ್ದಿ. ಇವರು ಯಾರ್ಯಾರು ಎಲ್ಲೆಲ್ಲಿ ಬೇಕು ಅನ್ನೋದನ್ನು ಸರ್ಕಾರ ಯೋಚನೆ ಮಾಡಿ ಆಗ್ತಾಯಿದೆ. ಅನಂತರದಲ್ಲಿ ಹೆಣ್ಮಕ್ಕಳ ಮೇಲೆ ಆಗ್ತಕ್ಕಂಥ ಅನಾಚಾರಗಳು, ಅತ್ಯಾಚಾರಗಳು ನಿಮಗೆ ದಿನ ಬೆಳಿಗ್ಗೆ ನೋಡ್ತಾ ಇದ್ದೀವಿ. ನಿಮಗೆ ಸಿಗ್ತದೆ ನಿಮ್ಮ ಮೀಡಿಯಾದವರಿಗೆ. ಅಲ್ಲಿ ನೀವು ಮೊನ್ನೆ ನಮ್ಮ ಅನಂತಕುಮಾರ್ ಹೆಗಡೆಯವರು ಮಂಗಳೂರಲ್ಲಿ ಭಾಷಣ ಮಾಡೋದನ್ನ ತೋರಿಸ್ತಾಯಿದ್ರು. 11.5 ಲಕ್ಷ ಕ್ರೈಮು ಇದಾಗಿದೆ. ಈ ಒಂದು 4.5 ವರ್ಷದಲ್ಲಿ 11.5 ಲಕ್ಷ ಅಪರಾಧಿಗಳ ಇದು ಕೇಸು FIR ಆಗಿದೆ. ಸರ್ಕಾರದಲ್ಲಿ ಕೊಟ್ಟಂಥ ಮಾಹಿತಿಗಳು 7,500 ಕೊಲೆಗಳಾಗಿದ್ದಾವೆ, 9,000 ರೇಪ್ ಆಗಿದೆ, 23 ಹೆಣ್ಣು ಕಾರ್ಯಕರ್ತರ ಹತ್ಯೆ ಆಗಿದೆ. ಯಾರಿಗೂ ಏನು ಶಿಕ್ಷೆ ಆಗ್ತಾ ಇಲ್ಲ. ಸೊ ನಿಮ್ಮ ಸರ್ಕಾರ ಅಥವಾ BJP ಸರ್ಕಾರ ಆಡಳಿತಕ್ಕೆ ಬಂದರೆ ಯಾವ ರೀತಿ ಬದಲಾವಣೆಗಳನ್ನು ಮಾಡಲಿಕ್ಕೆ ಇಷ್ಟಪಡ್ತೀರಾ? ಪ್ರಸ್ತುತ ಇರುವಂತಹ ಆಡಳಿತಕ್ಕಿಂತ ವಿಭಿನ್ನವಾದ ಆಡಳಿತ ಹೇಗೆ ಕೊಡ್ತೀರಾ? ನೋಡಿ, ಒಂದು ಯಾವುದೇ ಸರ್ಕಾರ ಜನಮಾನಸಕ್ಕೆ ಹತ್ತಿರ ಆಗ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಬೇಕು. ಅವರ ದುಃಖ ದುಮ್ಮಾನಗಳಿಗೆ ಸ್ಪಂದನೆ ಮಾಡಬೇಕು. ಮತ್ತು ಅಗತ್ಯವಾಗಿ ಅವರ ಕಷ್ಟ ಸುಖ ಏನಿದೆ ಅದನ್ನು ಪರಿಹಾರ ಮಾಡಬೇಕು. ಇಲ್ಲಿಯ ದೀನರ, ದಲಿತರ, ಧ್ವನಿಲ್ಲದವರಿಗೆ ಧ್ವನಿ ಆಗ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕಾಗ್ತದೆ. ಅವರ ಕಣ್ಣೀರನ್ನು ಒರೆಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಒಬ್ಬ ಆ್ಯಸ್ ಎ ಚೀಫ್ ಮಿನಿಸ್ಟರಾಗಿ ಯಡಿಯೂರಪ್ಪ ಅವ್ರ ಫೇಲ್ಯೂರ್ ನಾನು ಎಲ್ಲೂ ಅನ್ನಕ್ಕೆ ಹೋಗೋದಿಲ್ಲ. ನಾನು ಹೇಳಿದ್ನಲ್ಲ, ನಮ್ಮಲ್ಲಿ ಆಗಿರ್ತಕ್ಕಂಥ ಸಣ್ಣ ಗೊಂದಲಗಳು ಇವತ್ತು ಈ ರೀತಿಯ ಒಂದು ಇದಕ್ಕೆ ಕಾರಣ ಆಯಿತು. ಬಟ್ ಅದು ಎಲ್ರಿಗೂ ಮನವರಿಕೆ ಆಗಿದೆ. ಹಾಗೆ ಆ ಕಾರಣಕ್ಕೋಸ್ಕರ ಜನ ಮೆಚ್ಚುವ ರೀತಿಯಲ್ಲಿ ಪ್ರಾಮಾಣಿಕವಾದಂಥ ಆಡಳಿತವನ್ನು ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಆಶಾಭಾವನೆ ನಾನು ಹೊಂದಿದ್ದೇನೆ. ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಕೊನೆಯದಾಗಿ ಹೇಳುವಂಥದ್ದು ಇಷ್ಟೇ. ನಾನು ಆಗಲೇ ಹೇಳಿದಾಗೆ ಅತ್ಯಂತ ಬಡತನದ ಹಿನ್ನೆಲೆಯಿಂದ ನಾನು ಬಂದಿರೋದು ಕಾರಣ ನನಗೆ ವೈಯಕ್ತಿಕವಾಗಿ ನನಗೆ ಅವಮಾನ ಗೊತ್ತಿದೆ, ನೋವು ಗೊತ್ತಿದೆ, ಜನರ ಕಷ್ಟ ಗೊತ್ತಿದೆ, ಹಸಿವಿನ ಅರಿವು ನನಗಿದೆ. ಆ ಕಾರಣಕ್ಕೋಸ್ಕರ ಒಂದು ಸಣ್ಣ ಪ್ರಯತ್ನ ನಾನಿದ್ದೀನಿ. ಇಲ್ಲಿಯ ಜನರ ಸಹಕಾರವನ್ನು, ಬೆಂಬಲವನ್ನು ನಾನು ಕೇಳ್ತೇನೆ. ಇಷ್ಟೊತ್ತು ಬಂದು ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಒಂದು ವೈಯಕ್ತಿಕ ಬದುಕಾಗಿರ್ಬೋದು ಅಥವಾ ಪ್ರಸ್ತುತ ರಾಜಕೀಯದಲ್ಲಿರುವಂತಹ ವಿಷಯಗಳ ಕುರಿತು ನಮ್ಮ ಜೊತೆ ನಿಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ಇದಿಷ್ಟು ಈ ಹೊತ್ತಿನ ವಿಶೇಷ. ನಿಮ್ಮೂರಿನ ನಿರಂತರ ಸುದ್ದಿ ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ TV.